ಹಲೋ ನಮಸ್ಕಾರ ವೀಕ್ಷಕರೇ, ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ವರ್ಲ್ಡ್ ಟಿ.ಬಿ ಡೇ, ವಿಶ್ವ ಕ್ಷಯ ರೋಗವನ್ನಾಗಿ ಇವತ್ತು ಆಚರಿಸಲಾಗ್ತಾ ಇದೆ. ಸರ್ಕಾರ ಇದಕ್ಕೋಸ್ಕರನೇ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದೆ. ಇದೆಲ್ಲದನ್ನು ನೋಡೋದಕ್ಕಿಂತ ಮುಂಚೆ ಕ್ಷಯ ರೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೋಬೇಕು, ನಿಮ್ಮ ಮುಂದೆ ಇಡಬೇಕು ಅನ್ನೋ ಉದ್ದೇಶದಿಂದನೇ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಹೊತ್ತಿನಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಇಬ್ಬರು ವ್ಯಕ್ತಿಗಳಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳಬೇಕು. ಆಲಂದೂರು ಮಂಜುನಾಥ್ ಅವರಿದ್ದಾರೆ. ಆಲಂದೂರು ಮಂಜುನಾಥ್ ಅವರು ಹಿರಿಯ ಮೇಲ್ವಿಚಾರಕರು, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ಉಡುಪಿ. ನಮಸ್ಕಾರ ಮಂಜುನಾಥ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮತ್ತೆ ಡಾಕ್ಟರ್ ವನಿತಾ ಅವರಿದ್ದಾರೆ. ಅವರು ವೈದ್ಯಾಧಿಕಾರಿಗಳು, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ ಉಡುಪಿ. ಮೇಡಮ್ ಅವರೇ ನಮಸ್ಕಾರ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ತುಂಬ ದಿನಾಚರಣೆಗಳೆಲ್ಲ ಹೀಗೆ ತುಂಬ ಇರ್ತದೆ. ಮಲೇರಿಯಾ ಡೇ, ಏಡ್ಸ್ ಡೇ, ಹಾಗೆ ಪ್ರತಿಯೊಂದಕ್ಕೂ ಒಂದೊಂದು ದಿನ ಎಲ್ಲ ಇರ್ತದೆ. ಇವತ್ತೇ ವಿಶ್ವ ಕ್ಷಯರೋಗ ಯಾಕೆ ಅಂತ? ಆಕ್ಚುಲಿ ಆಗಸ್ಟ್ 15 ಅಂದ್ರೆ ನಮಗೆ ಸ್ವಾತಂತ್ರ್ಯ ಬಂದ ದಿನ. ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಮಹತ್ವ ಇದೆ. ಕರೆಕ್ಟ್. ಹಾಗೆ ವಿಶ್ವ ಕ್ಷಯ ರೋಗ ದಿನಾಚರಣೆ ಇವತ್ತೇ ಯಾಕೆ ಆಚರಿಸ್ತೀವಿ ಅಂತ ಹೇಳಿದ್ರೆ, ರಾಬರ್ಟ್ ಕಾಕ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ವೈದ್ಯ ವಿಜ್ಞಾನಿ, ಆತ ವೈದ್ಯನಾಗಿ ವೃತ್ತಿಯನ್ನು ಆರಂಭಿಸ್ತಾನೆ. ಮಾರ್ಚ್ 24, 1882 ಬರ್ಲಿನ್ನ ಒಂದು ಫಿಸಿಯಾಲಜಿಕಲ್ ವಿಜ್ಞಾನ ಗೋಷ್ಠಿಯಲ್ಲಿ ಆತ ಕ್ಷಯರೋಗದ ಮಾಧ್ಯಮ ಅಂದ್ರೆ ಬ್ಯಾಕ್ಟೀರಿಯಾ ಯಾವುದು ಅಂತ ಇದೇ ದಿನ ಆತ ಪತ್ತೆ ಹಚ್ತಾನೆ. ಈ ದಿನದಂದು 1882 ಆತ ಪತ್ತೆ ಹಚ್ಚಿದ. 1982ಕ್ಕೆ 100 ವರ್ಷ ಆಗ್ತದೆ ಆತ ಬ್ಯಾಕ್ಟೀರಿಯಾ ಕಂಡುಹುಡುಕಿದ ದಿನವನ್ನ. ಅದಕ್ಕಾಗಿ ವಿಶ್ವ ಸಂಸ್ಥೆ 1982 ಇಸ್ವಿಯಿಂದ ಈ ರೋಗದ ದಿನಾಚರಣೆಯನ್ನ ವಿಶ್ವ ಕ್ಷಯ ರೋಗ ದಿನಾಚರಣೆಯನ್ನಾಗಿ ವಿಶ್ವಾದ್ಯಂತ ಇವತ್ತು ಎಲ್ಲ ಜಗತ್ತಿನಾದ್ಯಂತ ಆಚರಿಸ್ತಾ ಇದ್ದಾರೆ. ಇದರ ಮಹತ್ವ ಹೀಗೆ ಇರ್ತದೆ ಅಲ್ವಾ? ಓಕೆ ಮೇಡಮ್ ಅವರೇ, ಈಗ ಟಿ.ಬಿ, ಟ್ಯೂಬರ್ಕ್ಯುಲೋಸಿಸ್ ಅಂತಂದ್ರೆ ಏನು ಅಂತದ್ದು, ಏನು ಕಾಯಿಲೆ ಅಂತ? ಈ ಟ್ಯೂಬರ್ಕ್ಯುಲೋಸಿಸ್ ಅಂದ್ರೆ ಕ್ಷಯರೋಗ. ಅದು ಆಕ್ಚುಲಿ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಬರ್ತದೆ. ಕರೆಕ್ಟ್. ಸೊ ಇದು ಯೂಶಲಿ ಇನ್ಫೆಕ್ಟೆಡ್ ಪರ್ಸನ್ ಅಲ್ಲಿ ಇದು ಬಂದಾಗ ರೋಗ ಒಬ್ಬರಿಂದ ಇನ್ನೊಬ್ಬರಿಗೆ ಗಾಳಿಯ ಮೂಲಕ ಹರಡ್ತದೆ. ಸೊ ಅಂದ್ರೆ ಟ್ಯೂಬರ್ಕ್ಯುಲೋಸಿಸ್ ಪೇಷಂಟ್ ಸೀನಿದಾಗ ಅಥವಾ ಕೆಮ್ಮಿದಾಗ ಆತ ರೋಗಾಣುಗಳನ್ನು ಒಬ್ಬ ನಾರ್ಮಲ್ ವ್ಯಕ್ತಿಗೆ ಹರಡುವ ಸಾಧ್ಯತೆ ಇರ್ತದೆ. ಕರೆಕ್ಟ್. ಈ ಪೇಷಂಟಲ್ಲಿ ರೋಗ ಲಕ್ಷಣಗಳು ಹೀಗಿರ್ತದೆ ಅಂದರೆ, ಆ ಪೇಷಂಟ್ಗಳಲ್ಲಿ ಅವರಿಗೆ ಫಸ್ಟ್ ಕೆಮ್ಮು ಹೇಗಿರ್ತದೆ ಅಂದರೆ 2 ವಾರ ಅದಕ್ಕಿಂತ ಮೇಲ್ಪಟ್ಟು ಇರ್ತದೆ. ಹಾಗೂ ಅವರಿಗೆ ತೂಕ ಕಡಿಮೆ ಆಗುವಂಥದ್ದು, ಹಸಿವಾಗದೇ ಇರುವಂಥದ್ದು, ಎದೆ ನೋವು ಬರುವಂಥದ್ದು, ಸಂಜೆ ಹೊತ್ತಿಗೆ ಜ್ವರ ಬರುವಂಥದ್ದು, ರಾತ್ರಿ ಬೆವರು, ಈ ರೀತಿಯೆಲ್ಲ ಸಿಂಪ್ಟಮ್ಸ್ ಇರ್ತದೆ ಪೇಷಂಟ್ಗಳಲ್ಲಿ. ಇಂಥ ಸಿಂಪ್ಟಮ್ಸ್ ಎಲ್ಲ ನೋಡಿ ಬಂದಾಗ ನಾವು ಯೂಶಲಿ ಪೇಷಂಟ್ ಅನ್ನು ಟ್ಯೂಬರ್ಕ್ಯುಲೋಸಿಸ್ ಡಯಾಗ್ನೋಸ್ ಮಾಡ್ಬೇಕಂತ ಹೇಳಿದ್ರೆ ಪೇಷಂಟ್ಗಳಿಗೆ ಅಡ್ವೈಸ್ ಮಾಡ್ತಾ ಇರೋದಂದ್ರೆ ಅವರು ಫಸ್ಟ್ ತಮ್ಮ ಕಫ ಟೆಸ್ಟ್ ಅನ್ನು ಮಾಡಿಸ್ಬೇಕಾಗ್ತದೆ. ಕಫ ಟೆಸ್ಟ್ ಅನ್ನು ನಾವು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ, ನಮ್ಮಲ್ಲಿ DMC ಅಂತ ಇದೆ, ಅದಕ್ಕೋಸ್ಕರ ಡೆಸಿಗ್ನೇಟೆಡ್ ಮೈಕ್ರೋಸ್ಕೋಪಿಕ್ ಸೆಂಟರ್ ಅಂತ, ಅಲ್ಲಿ ಟೆಸ್ಟ್ ಮಾಡಿಸಲಾಗ್ತದೆ. ಸೊ ಆ ಟೆಸ್ಟ್ ಅಲ್ಲಿ ಅದು ಪಾಸಿಟಿವ್ ಬಂದಾದ್ಮೇಲೆ ಟ್ಯೂಬರ್ಕ್ಯುಲೋಸಿಸ್ ಅಂತ ಡಯಾಗ್ನೋಸಿಸ್ ಕೊಡ್ತೀವಿ. ಓಕೆ ಇಂಟ್ರೆಸ್ಟಿಂಗ್ ಅಲ್ಲ. ಬಟ್ ಎಲ್ಲರೂ ಟಿ.ಬಿ ಅಂತ ಮಾತಾಡ್ತಾರೆ, ಬಟ್ ಅದ್ರ ಬಗ್ಗೆ ತುಂಬ ಡೀಪ್ ಆಗಿ ಇವತ್ತು ಆಲಂದೂರು ಮಂಜುನಾಥ್ ಅವ್ರದ್ದು ಒಂದು ಆರ್ಟಿಕಲ್ ಕೂಡ ನೋಡಿದ್ವಿ ನಾವು ಪೇಪರ್ನಲ್ಲಿ. ತುಂಬ ಚೆನ್ನಾಗಿ ಕೂಡ ಬರೆದಿದ್ರಿ. ಹೆಡ್ಡಿಂಗ್ ಏನಿತ್ತು ಅದರದ್ದು? ಚೆನ್ನಾಗಿ, ಕ್ಷಯರೋಗ ಮಾನವ ಕುಲಕ್ಕೊಂದು ಹಳೆಯ ಸವಾಲು. ಹಳೆಯ ಸವಾಲು. ಇದು ಪ್ರಾಚೀನ ರೋಗ. ಅದಕ್ಕೆ ಹೌದು ಅಂದ್ರೆ ಅಲ್ಲ, ಯಾಕೆ ಅಂತಂದ್ರೆ ಅಷ್ಟೊಂದು ಭಯಾನಕವಾಗಿರ್ತದ ಈ ಕಾಯಿಲೆ ಅಂತ? ಇಲ್ಲ, ಭಯಾನಕ ಅಂತಲ್ಲ. ಆಕ್ಚುಲಿ ಏನು ಅಂತ ಹೇಳಿದ್ರೆ, ಇದು ಗಾಳಿಯಲ್ಲಿ ಹರಡುವ ಒಂದು ಸೋಂಕು ಜಾಡ್ಯ. ಕರೆಕ್ಟ್. HIV ಏಡ್ಸ್ಗೂ ಮತ್ತು ಟಿ.ಬಿಗೆ ಏನು ವ್ಯತ್ಯಾಸ ಅಂದ್ರೆ, HIV ಏಡ್ಸ್ ಮನುಷ್ಯ ಬಯಸಿದ್ರೆ ಮಾತ್ರ ಬರ್ತದೆ. ಟಿ.ಬಿ ಹಾಗಲ್ಲ, ಮನುಷ್ಯ ಬಯಸದೇ ಇದ್ರು ಬರ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಅಕ್ವೈರ್ಡ್, ನಾವು ಬಯಸಿದ್ರೆ ಮಾತ್ರ ಏಡ್ಸ್ ಬರ್ತದೆ. ಟಿ.ಬಿ ಗಾಳಿಯಲ್ಲಿ ಹರಡುವಂತ ರೋಗ, ಯಾರಿಗೆ ಬೇಕಾದ್ರೂ ಬರ್ಬೋದು. ಗಾಂಧೀಜಿಯವರ ಹೆಂಡತಿ ಇದರಿಂದ ಸತ್ತೋದ್ರು. ನಮ್ಮ ಜಿಲ್ಲೆಯ ಒಬ್ಬ ಖ್ಯಾತ ಕವಿ ಮುದ್ದಣ್ಣ ಇದೇ ರೋಗದಿಂದ 34-35 ವರ್ಷದಲ್ಲಿ ತೀರ್ಕೊಂಡ್ರು. ಖ್ಯಾತ ಗಣಿತ ತಜ್ಞ ರಾಮಾನುಜಂ ಇದೇ ರೋಗದಿಂದ ಸಾವನ್ನಪ್ತಾರೆ. ಬೇಕಾದಷ್ಟು ಜನ ಇದರಿಂದ ಸಾವನ್ನಪ್ಪಿದ್ರು. ಆ ಟೈಮಲ್ಲಿ ಯಾವುದೇ ಔಷಧಗಳು ಇರಲಿಲ್ಲ. ನಂತರ 1994-95 ಅಲ್ಲಿ 3 ಔಷಧಗಳ ಸಂಶೋಧನೆ ಆಯಿತು. ನಂತರ ಮೋಸ್ಟ್ ಎಫೆಕ್ಟಿವ್ ಡ್ರಗ್ಸ್ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಲಭ್ಯ ಇದೆ. ಯಾರು ಹೆದರಬೇಕಾದುದಿಲ್ಲ. ಟಿ.ಬಿ ಬಂತು ಅಂದ್ರೆ ಎದೆ ಮುಟ್ಟುಕೊಳ್ಳುವ ಕಾಲ ಹೋಗಿದೆ ಈಗ. ಓಕೆ ಮೇಡಮ್, ಇದ್ರ ಬಗ್ಗೆ ಜನರಿಗೆ ಅವೇರ್ನೆಸ್ ಇದೆ ಅಂತ ಅನ್ಸುತ್ತೆ ನಿಮಗೆ? ಡೆಫಿನೆಟ್ಲಿ. ಯಾಕಂದ್ರೆ ಎಲ್ಲ ಐ ಥಿಂಕ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ತಗೊಳ್ಳೋದಾದ್ರೆ ಈಗ ಎಲ್ಲ ಕಡೆ ಟ್ಯೂಬರ್ಕ್ಯುಲೋಸಿಸ್ ನಮ್ಮ ಡಿಸ್ಟ್ರಿಕ್ಟ್ ಅಲ್ಲೇ ತುಂಬಾ ಕೇಸಸ್ ಇದೆ. ಸೊ ಪೇಷಂಟ್ಗಳಿಗೆ ಅವರು ಟಿ.ಬಿ ಅಂತ ಬಂದ್ಮೇಲೆ, ಕ್ಷಯರೋಗ ಬಂದ್ಮೇಲೆ ಎಲ್ಲರಿಗೂ ಗೊತ್ತುಂಟು ಏನ್ ಮಾಡ್ಬೇಕಂತ. ಸೊ ಅವರು ಕರೆಕ್ಟಾಗಿ ಅಂದ್ರೆ ಒಂದು ಟ್ಯೂಬರ್ಕ್ಯುಲೋಸಿಸ್ ಬಂದ ಏನು ಭಯಪಡದೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಒಂದು ಫಾಲೋ ಮಾಡಿದರೆ ಇದನ್ನ ಗುಣ ಮಾಡಬಹುದು. ಕಂಪ್ಲೀಟ್ ಆಗಿ ಕ್ಯೂರ್ 100% ಇಸ್ ಕ್ಯೂರಬಲ್. ಮತ್ತೆ ಇದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಇದೆಯಾ?
ಸ್ಟೇಜಸ್ ಲೈಕ್ ಅದು ಏಡ್ಸ್ ಅಲ್ಲಿ ಇದ್ದ ತರ. ಏಡ್ಸ್ ಅಲ್ಲಿ ಸ್ಟೇಜಸ್ ಅಂತಲ್ಲ, ನಮ್ಮಲ್ಲಿ ಪೇಷಂಟ್ ಈಗ ಫಸ್ಟ್ ಟೈಮ್ ಡಯಾಗ್ನೋಸಿಸ್ ಅದೇ ಫಸ್ಟ್ ಕೇಸ್ ಅಂದರೆ ಅವರಿಗೆ ಫಸ್ಟ್ ಟೈಮ್ ಟಿ ಬಿ ಆಗಿರೋದನ್ನು ಹೊಸ ಕೇಸಾಗಿ ನಾವು ತಗೊಳ್ತೀವಿ. ಅವರಿಗೆ ಹೊಸ ಕೇಸಾಗಿ ತಗೊಳ್ಳುವಾಗ ಅವರಿಗೆ ನಾವು ಟ್ರೀಟ್ಮೆಂಟನ್ನು ಹಾಗೆ ಅದ್ರ ತಕ್ಕಂಗೆ ಕೊಡ್ತೀವಿ. ಅಂದರೆ ಹೊಸ ಕೇಸಿಗಾದರೆ ಫಸ್ಟ್ ಕೆಟಗರಿ 1 ಟ್ರೀಟ್ಮೆಂಟ್ ಆದರೆ 6 ಮಂತ್ ಕೊಡ್ತೀವಿ, 6 ಮಂತ್ ಟ್ರೀಟ್ಮೆಂಟ್. ಅದೇ ಪೇಷಂಟು ಅಥವಾ ರೋಗ ಮರುಕಳಿಸಿದಾಗ ಅಂತ ಹೇಳಿದರೆ ಪದೇ ಪದೇ ಟ್ರೀಟ್ಮೆಂಟ್ ಕರೆಕ್ಟ್ ತಗೊಳ್ಳೋದೇ ಪುನಃ ಟಿ ಬಿ ಬಂದಾಗಿರುವಾಗ ಅಥವಾ ಟಿ ಬಿ ಮೆಡಿಸಿನ್ ಮಧ್ಯೆ ಬಿಟ್ಟಿರುವಂಥ ಡಿಫಾಲ್ಟರ್ ಕೇಸಸ್ ಅಂಥವರಿಗೆ ಕೆಟಗರಿ 2 ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ನಾವು ಇವ್ರನ್ನ ಈ ರೀತಿ ಕೆಟಗರಿಯಾಗಿ ಮಾಡಿ ಡಿವೈಡ್ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ಈ ಟಿ ಬಿ ಅಂತ ಹೇಳಿ ಖಾಲಿ ಶ್ವಾಸಕೋಶದ ಟಿ ಬಿ ಅಂತಲ್ಲ, ಟಿ ಬಿ ನಾವು ಪಲ್ಮನರಿ ಮತ್ತು ಎಕ್ಸ್ಟ್ರಾ ಪಲ್ಮನರಿ ಅಂತ ಡಿವೈಡ್ ಮಾಡಿದ್ವಿ. ಶ್ವಾಸಕೋಶದ್ದು ಟಿ ಬಿ ಅದು ಬಿಟ್ಟು ಟಿ ಬಿ ಅನ್ನೊಂದು ಬೇರೆ ಎಲ್ಲ ಅಂಗಗಳಿಗೆ ಹೋಗುವಂತ ಅಂದ್ರೆ ಅಟ್ಯಾಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಎಕ್ಸ್ಟ್ರಾ ಪಲ್ಮನರಿ ಬೇರೆ ಅಂಗಗಳಿಗೆ ಟಿ ಬಿ ಮೆನಿಂಜೈಟಿಸ್ ಇಂಟೆಸ್ಟೈನ್ ಅಂದ್ರೆ ಕರಳುಗಳಿಗೆ, ಲಿವರ್ ಕರಳು, ಮತ್ತೆ ಲಿಂಫ್ ನೋಡ್ ಟಿ ಬಿ ಅಂತ ಹೇಳ್ತೀವಿ. ಲಿಂಫ್ ನೋಡ್ ಅಂತ ಹೇಳಿದ್ರೆ ಇದು ಕುತ್ತಿಗೆಯಲ್ಲಿ ಇದು ಆಗ್ತದಲ್ಲ, ಅದು ಗುಳ್ಳೆಗಳಂತ ಹೇಳ್ತೀವಲ್ಲ ಅದು, ಮತ್ತೆ ಬೋನ್ಗಳಲ್ಲಿ ಆಗುವಂಥದ್ದು, ಹೀಗೆ ಬೇರೆ ಬೇರೆ ದೇಹದ ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಆಗ್ತದೆ. ಸೊ ಅದನ್ನು ಎಕ್ಸ್ಟ್ರಾ ಪಲ್ಮನರಿ ಟಿ ಬಿ ಅಂತ ಡಿವೈಡ್ ಮಾಡ್ತೀವಿ. ಸೊ ಫಸ್ಟ್ ಡಯಾಗ್ನೋಸಿಸ್ ಆದರೆ ಪ್ರತಿಯೊಂದು ಪೇಷಂಟಿಗೂ ನಾವು ಕೆಟಗರಿ 1 ಅಂತ 6 ಮಂತ್ ಟ್ರೀಟ್ಮೆಂಟ್ ಕೊಡ್ತೀವಿ. ರೋಗ ಮರುಕಳಿಸಿದಾಗ ಅಥವಾ ಟ್ರೀಟ್ಮೆಂಟ್ ಫೇಲ್ಯೂರ್ ಆದರೆ ಅಥವಾ ಟ್ರೀಟ್ಮೆಂಟ್ ಡಿಫಾಲ್ಟರ್ ಆದರೆ ಅಂಥ ಪೇಷಂಟ್ಗಳಿಗೆ ಅಂದರೆ ಕೆಟಗರಿ 2 ಆಗಿ ಟ್ರೀಟ್ಮೆಂಟ್ ಹಾಕ್ತಾ ಇದ್ದೀವಿ. ಇದು ಹೇಗೆ ಬರುತ್ತೆ ಅಂತ ಟಿ ಬಿ? ಹೌ ಡಸ್ ಇಟ್ ಕಮ್? How does it come means it is because of this bacilli, Mycobacterium tuberculosis. This bacilli actually in pulmonary TB ಅಂತ ಹೇಳೋದಾದ್ರೆ it is ಅಂದ್ರೆ ಶ್ವಾಸಕೋಶದಿಂದ ಒಬ್ಬರಿಗೊಬ್ಬರಿಗೆ ಸ್ಪ್ರೆಡ್ ಆಗ್ತದೆ. ಶ್ವಾಸಕೋಶದ ಕ್ಷಯ ಇರುವಾಗ, ಕಫದಲ್ಲಿ ಕ್ರಿಮಿ ಇರುವಾಗ, ಆ ಪೇಷಂಟ್ ಕೆಮ್ಮಿದಾಗ ಅಥವಾ ಸೀನಿದಾಗ ಆ ಬ್ಯಾಕ್ಟೀರಿಯಾ ಗಾಳಿಯ ಮೂಲಕ ಇನ್ನೊಬ್ಬರಿಗೆ ಹರಡ್ತಾ ಇದೆ. ಕರೆಕ್ಟ್. ಸೊ ಇದರಿಂದ ಅದು ಸ್ಪ್ರೆಡ್ ಆಗ್ತಾ ಇದೆ. ಕರೆಕ್ಟ್. ಓಕೆ ರೈಟ್, ವೆರಿ ಇಂಟ್ರೆಸ್ಟಿಂಗ್. ಈಗ ವೈದ್ಯ ವಿಜ್ಞಾನಿ ರಾಬರ್ಟ್ ಕಾಕ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ನಮಗೆ. ಅವರು ಏನೇನೆಲ್ಲ ಆವಿಷ್ಕಾರವನ್ನೆಲ್ಲ ಮಾಡಿದ್ರು, ಕಂಡುಹಿಡಿದ್ರು? ಆ್ಯಕ್ಚುಲಿ ರಾಬರ್ಟ್ ಕಾಕ್ ಒಂದು ವೇಳೆ ಆ ಹೊತ್ತು ಈ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಕಂಡು ಹುಡುಕದೇ ಇದ್ದಿದ್ರೆ ಈ ಟಿ ಬಿನೂ ಒಂದು ಕ್ಯಾನ್ಸರ್ ಅಥವಾ HIV AIDS ನ ಸಾಲಿಗೆ ಸೇರ್ತಾ ಇತ್ತು. ಯಾಕಂತ ಹೇಳಿದ್ರೆ ಹೌದು, ಬ್ಯಾಕ್ಟೀರಿಯಾ ಕಂಡುಹುಡುಕಿದ್ರು, ಅದಕ್ಕೆ ಆ ಮೂಲ ಯಾವುದು, ಯಾವುದೇ ಒಂದು ರೋಗಕ್ಕೆ ಮೂಲ ಯಾವುದು ಅಂತ ಕೊಂಡ್ರೆ ಆ ಮೂಲವನ್ನು ನಾಶಪಡಿಸಲಿಕ್ಕೆ ಔಷಧಗಳ ಸಂಶೋಧನೆ ಆಗಬೇಕು ಅಂತ ಹೇಳಿದ್ರೆ ಆ ಮೂಲ ಕಂಡುಹುಡುಕ್ಲೇಬೇಕಾಗ್ತದೆ. ರಾಬರ್ಟ್ ಕಾಕ್ ಜರ್ಮನಿಯಲ್ಲಿ 1843ರಲ್ಲಿ ಆತ ಗಣಿತಾಂತ್ರಿಕ ಒಬ್ಬ ಟೆಕ್ನಿಕಲ್ ಪರ್ಸನ್ ಮಗನಾಗಿ ಹುಡ್ತಾನೆ. ಅವನು ಜಗತ್ತಿನ ವಿಸ್ಮಯದ ಕೌತುಕವನ್ನು ಅರಲಿಕ್ಕೆ ಬಹಳಷ್ಟು ಇಂಟ್ರೆಸ್ಟ್ ಇತ್ತು ಬಾಲ್ಯದಿಂದಲೇ ಆತನಿಗೆ. ವೈದ್ಯನಾಗಬೇಕು ಹಾಗೆ ಅಂತ ಹಂಬಲವನ್ನು ಕಟ್ಟಿಕೊಂಡಿದ್ದ ಆತ. ಅವನ ಗುರಿಯನ್ನು ಮುಟ್ಟಿದ ನಂತರ ಅವನು ಓಲ್ಸ್ಟಾನ್ ಸಿಟಿಯಲ್ಲಿ ಜಿಲ್ಲಾ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿದ. ಆ ಸಂದರ್ಭದಲ್ಲಿ ಅವನು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಕೆಲವು ಕುರಿಗಳು ವಿಚಿತ್ರ ರೋಗದಿಂದ ಸಾವನ್ನಪ್ತವೆ. ಅವು ಯಾಕೆ ಈ ತರ ಆಗ್ತದೆ ಅಂತ ಹೇಳಿದ್ರೆ ಆಕ್ಚುಲಿ ಕ್ಷಯದ ಮೂಲ ರಾಸುಗಳು ಅಂದ್ರೆ ಜಾನುವಾರುಗಳು. ಅಂದ್ರೆ 10,000 ವರ್ಷಗಳ ಹಿಂದೆ ಈ ಶಿಲಾಯುಗದಲ್ಲಿ ಉತ್ಖನನ ಮಾಡುವಾಗ ಕೆಲವು ದೇಹಗಳು ಸಿಕ್ಕಿದಾಗ ಅದರಲ್ಲಿ ನಮ್ಮಲ್ಲಿ ಮೇಡಮ್ ಹೇಳಿದ ಹಾಗೆ ಶ್ವಾಸಕೋಶೇತರ ಕ್ಷಯ ಅಂದ್ರೆ ಮನುಷ್ಯನ ದೇಹದ ಎಲ್ಲ ಅಂಗಾಂಗಳಿಗೆ ಟಿ ಬಿ ಅಟ್ಯಾಕ್ ಆಗ್ತದೆ. ಉಗುರು ಮತ್ತು ತಲೆಕೂದಲನ್ನು ಹೊರತುಪಡಿಸಿ ಎಲ್ಲ ದೇಹದ ಎಲ್ಲ ಅಂಗಗಳಿಗೆ ಟಿ ಬಿ ಅಟ್ಯಾಕ್ ಆಗ್ತದೆ. ಅಂತ ಸಂದರ್ಭದಲ್ಲಿ ಆ ಕುರಿಗಳ ಕೆಲವು ಅವುಗಳನ್ನ ಆತ ಟೆಸ್ಟ್ ಮಾಡ್ತಾನೆ. ಟೆಸ್ಟ್ ಮಾಡಿದಾಗ ಅದರಲ್ಲಿ ಟ್ಯೂಬರ್ ಕಂಡು ಬರ್ತದೆ. ಅದಕ್ಕೆ ಅವನು ಮೋಸ್ಟ್ಲಿ ಇದು ಟ್ಯೂಬರ್ಕ್ಯುಲೆ ಅಂತ ಆತ ಕರೀತಾನೆ. ನಂತರ ಆತ ಸಂಶೋಧನೆ ಮುಂದುವರಿಸಿ ಕ್ಷಯರೋಗಕ್ಕೆ ಯಾವುದು ಮಾಧ್ಯಮ ಅನ್ನೋದನ್ನು ಆತ 1882ರಲ್ಲಿ ಕಂಡುಹುಡುಕ್ತಾನೆ. ಬಹಳ ವಿಚಿತ್ರ ಅಂತ ಹೇಳಿದರೆ ಅವನು ಬರೇ ಸಂಶೋಧನೆಯಲ್ಲಿ ತೊಡಗಿಕೊಂಡಿರ್ತಾನೆ. ಅವನು ಹೆಂಡತಿ ಎಮ್ಮಿ ಕೋಹಾ ಅಂತ ಇದ್ಲು. ಆಕೆ ಒಂದು ಸೂಕ್ಷ್ಮದರ್ಶಕ ಕೊಡ್ತಾಳೆ ಮದುವೆ ವಾರ್ಷಿಕೋತ್ಸವ ದಿನ. ಅವನು ಮದುವೆ ವಾರ್ಷಿಕೋತ್ಸವಕ್ಕೆ ಆ ಒಂದು ಫಂಕ್ಷನ್ಗೆ ಅಟೆಂಡ್ ಆಗುದಿಲ್ಲ. ಅವನು ಸೂಕ್ಷ್ಮದರ್ಶಕದಲ್ಲಿ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಸಂಶೋಧನೆ ಮಾಡ್ತಾ ಇರ್ತಾನೆ. ಇವಳು ಸಿಟ್ಟು ಬರ್ತದೆ, ಡೈವರ್ಸ್ ಕೊಟ್ಟು ಹೋಗ್ಬಿಡ್ತಾಳೆ ಎಮ್ಮಿ ಕೋಹಾ. ಸೊ ಅಂದ್ರೆ ಒಂದು ರೋಗ ಇವತ್ತು ಬ್ಯಾಕ್ಟೀರಿಯಾನ ಕಂಡುಹುಡುಕಿದ್ದಾರೆ, ಅದನ್ನ ಸರ್ವನಾಶ ಮಾಡ್ತಕ್ಕಂಥ ಆ ಬ್ಯಾಕ್ಟೀರಿಯಾನ ಸರ್ವನಾಶ ಮಾಡ್ತಕ್ಕಂಥ ಔಷಧಗಳು ನಮ್ಮ ಜಗತ್ತಿಗೆ ಇಂಟ್ರೊಡ್ಯೂಸ್ ಆಗಿದೆ. ಜನ ಇವತ್ತು ಕ್ಷಯರೋಗದ ಬಗ್ಗೆ ಯಾವುದೇ ರೀತಿಯ ಭಯ ಬೀಳಬೇಕಾದ ಸಂದರ್ಭಗಳು ಇಲ್ಲವೇ ಇಲ್ಲ. ಈ ಪಾಯಿಂಟ್ ಎಷ್ಟು ಜನರಿಗೆ ಮನವರಿಕೆ ಆಗಿದೆ? ಇದು ಆಕ್ಚುಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಇವತ್ತಿಗೂ ಇಲ್ಲ. ಯಾಕಂತ ಹೇಳಿದ್ರೆ ಕ್ಷಯ ಸಿಟಿ ಭಾಗದಲ್ಲಿ ಇದೆಯಾ? ಅಲ್ಲ, ಈ ಸಿಟಿ ಭಾಗದಲ್ಲಿ ಇವತ್ತು ಟಿವಿ ನೋಡ್ತಾರೆ, ಮಾಧ್ಯಮ ನೋಡ್ತಾರೆ, ಜಾಹೀರಾತುಗಳು ನಾವು ಎಲ್ಲ ಈ ಚಂದನ ಅಂತ ಇದರಲ್ಲಿ ಜಾಹೀರಾತುಗಳು ಬರ್ತಾ ಇದೆ.
ಆಮೇಲೆ ಇವತ್ತು ಮಾಧ್ಯಮ ಬಹಳಷ್ಟು ಮುಂದುವರಿದ್ರಿಂದ ಸಿಟಿ ಭಾಗದಲ್ಲಿ ಎಜುಕೇಟೆಡ್ ಜಾಸ್ತಿ ಇರುವುದರಿಂದ ಸ್ವಲ್ಪ ಗೊತ್ತಿದೆ. ಗ್ರಾಮೀಣ ಭಾಗದಲ್ಲಿ ಟಿವಿ ಬಂತು ಅಂತ ಹೇಳಿದ್ರೆ ಎದೆ ಮುಟ್ಕೊಳ್ತಾರೆ. ಅಂದ್ರೆ ಇವತ್ತಿಗೂ ಮೌಢ್ಯತೆ ಒಳಗಾಗ್ಬಿಟ್ಟಿದ್ದಾರೆ ಗ್ರಾಮೀಣ ಭಾಗದಲ್ಲಿ. ಒಂದ್ ವೇಳೆ ಟಿವಿ ಬಂತು ಅಂದ್ರೆ ಯಾರು ಆಗದೆ ಇದ್ರು ಮಾಟ ಮಾಡಿದ್ರು, ನಾಗದೇವ್ರ ಶಾಪ, ಯಾರು ಕೈಮದ್ದು ಹಾಕಿದ್ರು, ಯಾಕಂದ್ರೆ ವೀಕ್ ಆಗ್ತಾ ಹೋಗ್ತಾರಲ್ಲ, ಕೈಮದ್ದು ಹಾಕಿದ್ರು ಅಂತ ಎಷ್ಟೋ ಜನ ಮೌಢ್ಯತೆ ಒಳಗಾಗ್ತಾರೆ. ಆ ನಿಟ್ಟಿನಲ್ಲಿ ಸಾಕಷ್ಟು ತಿಳುವಳಿಕೆ ನಮ್ಮ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರದಿಂದ ಸಾಕಷ್ಟು ಮಾಹಿತಿಗಳನ್ನ, ಇನ್ಫಾರ್ಮೇಶನ್, ಎಜುಕೇಶನ್, ಕಮ್ಯುನಿಕೇಶನ್, ಮಾಹಿತಿ ಶಿಕ್ಷಣ ಕಾರ್ಯಕ್ರಮಗಳನ್ನ ಮೇಡಮ್ ನಮಗೆ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳು ಡಾಕ್ಟರ್ ರಜನಿ ಅವರು ಬಂದ ನಂತರ ಸಾಕಷ್ಟು ಕಾರ್ಯಕ್ರಮಗಳು ಇವತ್ತು ನಮ್ಮ ಉಡುಪಿ ಜಿಲ್ಲೆ 69 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು ಒಟ್ಟು ಸೇರಿಸಿ 69 ಇದೆ. ಎಲ್ಲ ಭಾಗಗಳು ಗ್ರಾಮೀಣ ಭಾಗದಲ್ಲಿ ಇವತ್ತು ಜನರಿಗೆ ತಿಳುವಳಿಕೆಯನ್ನ ನಾವು ಸರ್ಕಾರದ ಪರವಾಗಿ ಕೊಡ್ತಾ ಇದ್ದೇವೆ. ಅಲ್ಲ, ಅದ್ರ ಬಗ್ಗೆ ಖಂಡಿತ ಮಾತಾಡೋಣ. ಮೇಡಮ್, ಈಗ ನೀವು ಇನ್ನೊಂದ್ಸಲ ಹೇಳಿ ಅದ್ರದ್ದು ಈ ರೋಗ ಬರುವಂತ ಲಕ್ಷಣಗಳ ಬಗ್ಗೆ ಇನ್ನೊಂದ್ಸಲ ಸ್ವಲ್ಪ ಸ್ಲೋ ಅಂಡ್ ಸ್ಟಡಿ ಆಗಿ ಹೇಳ್ಬಿಡಿ. ಆ ಪೇಷಂಟ್ಗಳಲ್ಲಿ ಪ್ರಥಮವಾಗಿ ಅವರಿಗೆ ಕೆಮ್ಮು ಇರ್ತದೆ. ಕೆಮ್ಮು 2 ವಾರ ಅಥವಾ ಅದಕ್ಕಿಂತ ಜಾಸ್ತಿ ಇರ್ತದೆ, ತುಂಬಾ ಸಿವಿಯರ್ ಆಗಿ ಕೆಮ್ಮ. ಅದರ ಜೊತೆ ಕಫನೂ ಬರ್ಬೋದು. ಕಫದಲ್ಲಿ ಕಫ ಬಂದು ಮತ್ತೆ ಕಫದ ಬಣ್ಣ ರಕ್ತದಲ್ಲಿ ಕುಡಿತ ಕಫ ಬಂದಿರ್ಬೋದು. ಅದು ಒಂದು. ಪೇಷಂಟ್ಗಳಿಗೆ ಕೆಮ್ಮಿಸಿ ಎದೆ ನೋವು ಬರುವಂತ ಚಾನ್ಸಸ್ ಇರ್ತದೆ. ಮತ್ತೆ ಸಂಜೆ ವೇಳೆ ವಿಪರೀತ ಜ್ವರ, ಬರೀ ಸಂಜೆ ಮಾತ್ರ, ಸಂಜೆ ಜ್ವರ ಜಾಸ್ತಿ ಇರುವಂತದ್ದು. ಈಗ ಡೈರೋನಲ್ ವೇರಿಯೇಷನ್ ತಗೊಂಡಾಗ ಬೆಳಗ್ಗೆಗಿಂತ ಸಂಜೆ ಜ್ವರ ಜಾಸ್ತಿ ಇರ್ತದೆ. ಆಮೇಲೆ ತೂಕ ಇಳಿಕೆ ಆಗುವಂಥದ್ದು, ಹಸಿವೆ ಆಗುವುದೇ ಇರೋದು. ಪೇಷಂಟಿಗೆ ಹಸಿವೆ ಆಗೋದಿಲ್ಲ, ಸೊ ಆಟೋಮೆಟಿಕ್ ಆಗಿ ಅವರಿಗೆ ತೂಕ ಇಳಿಕೆ ಆಗ್ತದೆ. ಸೊ ಇಂತೆಲ್ಲ ರೋಗ ಲಕ್ಷಣಗಳು ಇರ್ತವೆ. ಸೊ ಪೇಷಂಟ್ ಯಾವಾಗ ನಮ್ಮದಲ್ಲಿ ಜಾಸ್ತಿ ನಾವು ಈ ಥರ ಲಕ್ಷಣಗಳು ಇರುವಾಗ ನಾವು ಎಲ್ಲ ಪೇಷಂಟ್ಗಳಿಗೆ ಜನರಲಿ ಎಲ್ಲ ಪಾಪ್ಯುಲೇಷನ್ ಯಾರೇ ಇಂಥ ಲಕ್ಷಣಗಳು ಬಂದಾಗ ಕಫ ಟೆಸ್ಟ್ ಅನ್ನು ಕಂಪಲ್ಸರಿ ಮಾಡ್ತೀರಿ. ಸೊ ಇದಿಷ್ಟೇ ಇದ್ರದ್ದು ಏನು ಲಕ್ಷಣಗಳು ಇಷ್ಟೇ. ಇದು ಬಿಟ್ಟು ಎಕ್ಸ್ಟ್ರಾ ಪಲ್ಮನರಿ ಟಿಬಿ ಹೇಳಿದ್ನಲ್ಲ, ಶ್ವಾಸಕೋಶೇತರ ಟಿಬಿ, ಅವರಲ್ಲಿ ಸ್ವಲ್ಪ ಜಾಸ್ತಿ ಸಿಂಪ್ಟಮ್ಸ್ ಇರುತ್ತೆ. ಇವಾಗ ಮೆದುಳಿನ ಜ್ವರ ಅಂತ ಹೇಳಿದ್ರೆ ಅವರಿಗೆ ಇದು ಕುತ್ತಿಗೆ ನೋವು ಬರುವಂಥದ್ದು, ಅವರಿಗೆ ಡ್ರೌಸಿನೆಸ್, ಅವರದು ಇದು ಮಾನಸಿಕ ಸಂತುಲನ ಸರಿ ಇರೋದಿಲ್ಲ. ಸೊ ಅಂದ್ರೆ ಅವರ ಕಾನ್ಶಿಯಸ್ ಲೆವೆಲ್ ಅಷ್ಟು ಒಳ್ಳೆದಿರೋದಿಲ್ಲ. ಸೊ ಮತ್ತೆ ಬೆನ್ನಿನ ಟಿಬಿ, ಬೆನ್ನು ನೋವು ಅಂತದೆಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಸಿಂಪ್ಟಮ್ಸ್ ಇರ್ತದೆ. ಮೇಡಮ್, ಒಂದ್ ಪ್ರಶ್ನೆ. ಈಗ ಈ ಪ್ರಶ್ನೆ ಆದ ನಂತರ ನಾವು ಒಂದು ಬ್ರೇಕ್ ತಗೊಳ್ಳೋಣ. ಇದು ಯಾವ ಏಜ್ ನವರಿಗೆ ಬರ್ತದೆ ಅಂತ? ಇದನ್ನ ಜನರಲಿ ನೋಡಿದಾಗ ಪಾಪ್ಯುಲೇಷನ್ ಇಟ್ ಈಸ್ 35 to 45 ದಟ್ ಆ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ನೋಡ್ಲಿಕ್ಕೆ. ಬಟ್ ಇಟ್ ಡಿಪೆಂಡ್ಸ್ ಅಗೇನ್, ಅಂದ್ರೆ ಈ ರೋಗ ಟ್ಯುಬರ್ಕ್ಯುಲೋಸಿಸ್ ಅಗೇನ್ ಇಟ್ಸ್ ಬೇಸ್ಡ್ ಆನ್ ದಿ ಪೇಷಂಟ್ ಇಮ್ಯುನಿಟಿ ಲೆವೆಲ್ ಮೇಲೆ ಹೋಗ್ತದೆ. ಅವರ ರೋಗ ನಿರೋಧಕ ಶಕ್ತಿ ಎಷ್ಟಿದೆ. ಸೊ ನೀವು ಹೇಳಿದ್ರೆ ಟಿಬಿ ಅಟ್ಯಾಕ್ ಹೇಗಾಗ್ತದೆ ಅಂತ. ಇವಾಗ ನಾರ್ಮಲ್ ಪಾಪ್ಯುಲೇಷನ್ ನಾವೀಗ ಡಾಕ್ಟರ್ ಎಷ್ಟೋ ಪೇಷಂಟ್ ನ ನೋಡ್ತಾ ಇದೀವಿ, ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ. ಸೊ ನಮ್ಗೆಲ್ಲರಿಗೂ ಅದ್ರದ್ದು ರಿಸ್ಕ್ ಇದ್ದೇ ಇರ್ತದೆ. ಬಟ್ ನಾವೆಲ್ಲರೂ ಅದಕ್ಕೆ ಪ್ರೋನ್ ಆಗಲ್ಲ, ಯಾಕಂತ ಹೇಳಿದ್ರೆ ಬೇಸ್ಡ್ ಆನ್ ಅವರ್ ಇಮ್ಯುನಿಟಿ ಲೆವೆಲ್. ಸೊ ಇದೆಲ್ಲ ಯಾರಲ್ಲಿ ಪೇಷಂಟ್ ವಿತ್ ಡಯಾಬಿಟಿಸ್ ಮೆಲಿಟಸ್ ಅವರಲ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ. ಪೇಷಂಟ್ ಆನ್ ಕೀಮೋಥೆರಪಿ ಅಂದ್ರೆ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಎಲ್ಲ ಇರ್ತದೆ, ಅವರೆಲ್ಲ ಇಮ್ಯುನೋ ಸಪ್ರೆಷನ್ ಕಂಡೀಷನ್, ಎಸ್ಪೆಷಲಿ ಅಂಡ್ HIV ಕೇಸಸ್, HIV TB, HIV ಅಲ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ. ಸೊ ಅಂಡ್ ಪ್ರೆಗ್ನೆನ್ಸಿ, ಈ ಎಲ್ಲ ಇಮ್ಯುನೋ ಸಪ್ರೆಷನ್ ಇರೋರಲ್ಲಿ ಎಲ್ಲ ಜಾಸ್ತಿ ಇದು ಬೇಗ ಕಾಣಿಸಿಕೊಳ್ತದೆ. ರೈಟ್. ಮಂಜುನಾಥ್ ಅವರು, ಒಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಕ್ಷಯರೋಗದ ಒಂದು ವಿಶೇಷ ಕಾರ್ಯಕ್ರಮ. ಇವತ್ತು ವಿಶ್ವ ಕ್ಷಯರೋಗ ದಿನಾಚರಣೆ, ಹಾಗಾಗಿ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ. ಈಗ ಒಂದು ಸಣ್ಣ ಬ್ರೇಕ್, ನಂತರ ಮತ್ತೆ ಮುಂದುವರಿತದೆ. ಎಸ್, ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, TB ದಿನ ಇವತ್ತು, ಅಂದರೆ ವಿಶ್ವ ಕ್ಷಯರೋಗ ದಿನಾಚರಣೆ, ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ. ಸೊ ಆ ನಿಟ್ಟಿನಲ್ಲಿ ನಮ್ಮ ಈ ಕಾರ್ಯಕ್ರಮ. ಇಬ್ಬರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಆಲಂದೂರು ಮಂಜುನಾಥ್ ಅವರು ಹಿರಿಯ ಮೇಲ್ವಿಚಾರಕರು, ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರ ಉಡುಪಿ, ಮತ್ತು ಡಾಕ್ಟರ್ ವೆನಿತಾ ಅವರು ವೈದ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ಜಿಲ್ಲಾ ಕ್ಷಯ ರೋಗ ನಿಯಂತ್ರಣ ಕೇಂದ್ರ ಉಡುಪಿ. ಸೊ ಇಬ್ಬರಿಗೂ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಅವರೇ, ಇವತ್ತು ಏನೇನೆಲ್ಲ ಕಾರ್ಯಕ್ರಮ ಸರ್ಕಾರದ ವತಿಯಿಂದ ನಡೀತಾ ಇದೆ ಅಂತ? ಆಕ್ಚುಲಿ ಇವತ್ತು ಎಲ್ಲ ರಾಜ್ಯಾದ್ಯಂತ, ನಮ್ಮ ರಾಜ್ಯಕ್ಕೆ ನಾವು ತೆಗೆದುಕೊಂಡ್ರೆ ರಾಜ್ಯಾದ್ಯಂತ, ನಮ್ಮ ರಾಜ್ಯದಲ್ಲಿ ಜಾಯಿಂಟ್ ಡೈರೆಕ್ಟರ್ ಆಫೀಸ್ ಅಂತ ಇರ್ತದೆ, ಅಂದ್ರೆ ರಾಜ್ಯ ಕ್ಷಯರೋಗ ನಿಯಂತ್ರಣ ಕೇಂದ್ರ ಅಂತ ಬ್ಯಾಂಗ್ಳೂರ್ನಲ್ಲಿದೆ. ಅಲ್ಲಿ ರಾಜ್ಯ ಮಟ್ಟದ ವಿಶ್ವ ಕ್ಷಯರೋಗ ದಿನಾಚರಣೆ ಆಗ್ತದೆ. ಮಾನ್ಯ ಆರೋಗ್ಯ ಸಚಿವರು ಅದ್ರ ಉದ್ಘಾಟನೆ
ಮಾಡ್ತಾರೆ. ಹಾಗೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮಂತ್ರಿಗಳು ಇವತ್ತು ಆಯ್ತು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ವಿಶ್ವ ಕ್ಷಯರೋಗ ದಿನಾಚರಣೆ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಏನೇನೆಲ್ಲ ಆಯ್ತು? ಇವತ್ತು ನಮ್ಮದು 3 ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ನಾವು ಅವರನ್ನು ಬಳಸ್ಕೊಂಡು ಜಾಥವನ್ನು ಮಾಡಿದ್ವಿ. ಕ್ಷಯ ಮಾಹಿತಿ ಜಾಥಾ ಅಂತ ಒಂದು ಮಾಡಿದ್ವಿ. ಸಾರ್ವಜನಿಕರಿಗೆ ಏನು ಮಾಡ್ತಿದ್ದಾರೆ ಅಂತ ಒಂದು ತಿಳುವಳಿಕೆಯನ್ನು ಅರಿವನ್ನು ಮೂಡಿಸಲು ಸುಗ ಒಂದು ಜಾಥವನ್ನು ಮಾಡಿದ್ವಿ. ಬ್ರಹ್ಮಗಿರಿಯ DHO ನಮ್ಮ DHO ಕಚೇರಿಯಿಂದ ಕಾರ್ಯಕ್ರಮ ನಡೆಯುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತರಬೇತಿ ಕೇಂದ್ರ ಪ್ರಗತಿ ಸೌಧ ಅಮಲಪಾಡಿ ಇದೆಯಲ್ಲ, ಅಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಯಿತು ಇವತ್ತು. ಅಲ್ಲಿವರೆಗೆ ಜಾಥಾ ಕಾರ್ಯಕ್ರಮನ ಹಮ್ಮಿಕೊಂಡ್ವಿ. ನಂತರ ಶಾರ್ಪ್ 10 o'clock ಮಾನ್ಯ ಜಿಲ್ಲಾಧಿಕಾರಿಗಳಾಗಿರುವ ಡಾಕ್ಟರ್ ವಿಶಾಲ್ ಸರ್ ಅವರು ನಮ್ಮ ವಿಶ್ವ ಕ್ಷಯರೋಗ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದರು. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಪ್ರಿಯಾಂಕಾ ಮೇಡಮ್ ಬಂದಿದ್ರು. ಹಾಗೆ DHO ಮೇಡಮ್ ರೋಹಿಣಿ, ಡಾಕ್ಟರ್ ರೋಹಿಣಿ ಅವರಿದ್ದರು. ಹಾಗೆ ನಮ್ಮ ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿಗಳು ಡಾಕ್ಟರ್ ರಜನಿ ಮೇಡಮ್ ಇದ್ದರು. ಹಾಗೆ ಎಲ್ಲರೂ ಸೇರಿಕೊಂಡು ಇವತ್ತು ಕಾರ್ಯಕ್ರಮವನ್ನು ಮಾಡಿದ್ವಿ. ನಂತರ ಬಂದಿರತಕ್ಕಂಥ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸದಸ್ಯರು ಬಂದಿರು ಗ್ರಾಮೀಣ ಪ್ರದೇಶದಿಂದ. ಅವರಿಗೆ TBಯ ಮಹತ್ವದ ಬಗ್ಗೆ, ಅಂದರೆ TB ಹೇಗೆ ಬರ್ತದೆ, ಅದರ ಲಕ್ಷಣ ಏನು, ಬಂದಾಗ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅನ್ನುವ ಮಾಹಿತಿಯನ್ನು ಒಬ್ಬರು ಉಪನ್ಯಾಸಕರು ಡಾಕ್ಟರ್ ವಿಶ್ವನಾಥ್ ಅಂತ ಅವರು ನೀಡಿದರು. ನಂತರ ಒಂದು ಕ್ಷಯರೋಗದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರೋ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಮಣಿಪಾಲ್ ಕಾಲೇಜ್ ಆಫ್ ನರ್ಸಿಂಗ್ನ ಸ್ಟೂಡೆಂಟ್ ಅದನ್ನ ಸ್ಕ್ರೀನ್ ಪ್ಲೇ ಮಾಡಿದ್ರು. ಅಂದ್ರೆ ಒಂದು ಕಿರು ಪ್ರಹಸನ ನಾಟಕ ಮಾಡಿದ್ರು. ಬಹಳ ಒಳ್ಳೆದ ಅಚ್ಚುಕಟ್ಟುತನ ಮತ್ತು ಅರ್ಥಪೂರ್ಣವಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಈ ತರ ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ವಿ. ಓಕೆ ಮೇಡಮ್ ಅವ್ರು ಈಗ ಹೇಳಿ, ಈಗ ಇದಕ್ಕೆ ಚಿಕಿತ್ಸೆ ಎಲ್ಲ ಹೇಗೆ ಅಂತ? ನಾವು ಪಲ್ಮನರಿ TB ಅಂದರೆ ಈ ಪಲ್ಮನರಿ ಎಕ್ಸ್ಟ್ರಾ ಪಲ್ಮನರಿ ಡಿವೈಡ್ ಆಗಿದ್ಮೇಲೆ ಫಸ್ಟ್ ನಾವು ಹೊಸದಾಗಿ ಡಯಾಗ್ನೋಸಿಸ್ ಆಗಿರೋ ಒಂದು ಕೆಟಗರಿ 1 ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಟಗರಿ 1 ಟ್ರೀಟ್ಮೆಂಟಲ್ಲಿ ಅವರಿಗೆ ನಾವು IP ಅಂದರೆ ಇದು ಇಂಟೆನ್ಸಿವ್ ಫೇಸ್ ಆ್ಯಂಡ್ ಕಂಟಿನ್ಯೂಷನ್ ಫೇಸ್ ಅಂತ ಡಿವೈಡ್ ಮಾಡ್ಕೊಂಡಿದ್ದೀವಿ. ಸೊ ಇಂಟೆನ್ಸಿವ್ ಫೇಸಲ್ಲಿ ನಾವು ಅವರಿಗೆ ಅಂದರೆ ಕೆಟಗರಿ 1 ಅಲ್ಲಿ 24 ಡೋಸಸ್ ಕೊಡ್ತೀವಿ ಮೆಡಿಸಿನ್. ಅಂದರೆ ಅದು ವಾರದಲ್ಲಿ 3 ದಿವಸ ಇರ್ತದೆ. ಇವಾಗ ಸೋಮವಾರ ತಗೊಂಡ್ರೆ ಬುಧವಾರ ಮತ್ತೆ ಶುಕ್ರವಾರ ಇರ್ತದೆ, ಮಂಗಳವಾರ ತಗೊಂಡ್ರೆ ಮಂಗಳವಾರ ಗುರು ಆಲ್ಟರ್ನೇಟ್ ಡೇಸ್. ಸೊ ದಟ್ ಈಸ್ IP ಫೇಸ್. ಅದು IP ಫೇಸ್ ಆದಮೇಲೆ ಎಂಡ್ ಆಫ್ IP ಫೇಸಲ್ಲಿ ನಾವು ಸ್ಪುಟಮ್ ಟೆಸ್ಟ್ ಮಾಡ್ತೀವಿ. ನಾವು ಯೂಶಲಿ ನಮ್ಮ ಎಲ್ಲ ಪೇಷಂಟ್ಗಳು ಎಂಡ್ ಆಫ್ IP ಫೇಸಲ್ಲೇ ಸ್ಮಿಯರ್ ನೆಗೆಟಿವ್ ಆಗ್ತಾರೆ. ಇವಾಗ ಸ್ಪುಟಮಲ್ಲಿ ಪಾಸಿಟಿವ್ ಇರೋರು ಎಂಡ್ ಆಫ್ IPಯಲ್ಲೇ ಸ್ಮಿಯರ್ ನೆಗೆಟಿವ್ ಆಗ್ತಾರೆ, ಸ್ಪುಟಮ್ ನೆಗೆಟಿವ್ ಆಗ್ತಾರೆ. ಇವನ್ ದೆನ್ ಸ್ಮಿಯರ್ ನೆಗೆಟಿವ್ ಆದರೂ ನಮ್ಮ ಕಂಟಿನ್ಯೂಷನ್ ಫೇಸ್ ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಸೊ ಕಂಟಿನ್ಯೂಯೇಷನ್ ಫೇಸ್ ಕೆಟಗರಿ 1ಗೆ 4 months ಇರ್ತದೆ. ಸೊ ಇದರಲ್ಲಿ ವಾರದಲ್ಲಿ 1 ದಿವಸ ಪೇಷಂಟಿಗೆ 1 ಸ್ಟ್ರಿಪ್ ಕೊಡ್ತೀವಿ. ಅದಕ್ಕೆ ಒಂದು ವಾರಕ್ಕೆ ಆಗುವಷ್ಟು ಮೆಡಿಸಿನ್ ಇರ್ತದೆ ಅದರಲ್ಲಿ. ಸೊ ಎಂಡ್ ಆಫ್ ಟ್ರೀಟ್ಮೆಂಟ್ ಇದು ಸ್ಪುಟಮ್ ಪಾಸಿಟಿವ್ ಅಲ್ಲಿ ಎಂಡ್ ಆಫ್ ಟ್ರೀಟ್ಮೆಂಟ್ ನೆಗೆಟಿವ್ ಬಂದಾಗ ಕ್ಯೂರ್ಡ್ ಅಂತ ಕಂಪ್ಲೀಟ್ಲಿ ಇದು ಮಾಡಿ ಬಿಡ್ತೀವಿ. ಓಕೆ ಇದು ಮೇಡಮ್ ಈಗ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೆಲ್ಲ ಇದಕ್ಕೆ ಚಿಕಿತ್ಸೆ ತಗೊಳ್ಳೋದಾದರೆ ಅಥವಾ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಚಿಕಿತ್ಸೆ ಇದಕ್ಕೆಲ್ಲ ಪಡೆಯೋದಾದರೆ ಖರ್ಚು ವೆಚ್ಚಗಳೆಲ್ಲ ಎಷ್ಟಾಗುತ್ತೆ? ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಎಲ್ಲ ಫ್ರೀ ಆಗಿ ಆಗಿರುವಂಥದ್ದು ಪ್ರತಿಯೊಂದು ಟೆಸ್ಟ್ ಇಂದ, ಅಂದರೆ ಸ್ಪುಟಮ್ ಆಗಲಿ ಎಕ್ಸ್ರೇ ಎಲ್ಲ ಟೆಸ್ಟ್ ಇಂದ ಹಿಡಿದು ಟ್ರೀಟ್ಮೆಂಟ್ ತನಕ ಫ್ರೀ ಆಫ್ ಕಾಸ್ಟ್. ಪ್ರೈವೇಟ್ ಅಲ್ಲಿ ನೀವು ಅಂತ ಹೇಳಿ ಹೋಗೋದಾದ್ರೆ ಇದು ಪೇ ಮಾಡಲೇಬೇಕಾಗುತ್ತೆ. ಇಲ್ಲಿ ಯಾವುದೇ ಹಾಸ್ಪಿಟಲ್ ಆಗಲಿ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಇಂದ ಟ್ರೀಟ್ಮೆಂಟ್ ಇಂದ. ಕೆಟಗರಿ 1 ಡೇ ಇದು 6 months ತಗೊಳ್ಳೋದ್ರಿಂದ ಪರ್ ಮಂತ್ ದೇ ಹ್ಯಾವ್ ಟು ಸ್ಪೆಂಡ್ ಅರೌಂಡ್ 1000 rupees ಅಲ್ವಾ? ಹಾಗೆ ಇದು ಅತಿ ಬಡವರಾಗಲಿ ಮಧ್ಯಮದವರೆಗೂ ಕೆಲವೊಂದ್ಸಲ ಇದನ್ನು ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಇದರಲ್ಲಿ ಅತ್ಯಂತ ಒಳ್ಳೆ ಗುಣಮಟ್ಟದ ಮೆಡಿಸಿನ್ ನಮ್ಮ ಗೌರ್ಮೆಂಟಲ್ಲಿ ಸಹ ಸಪ್ಲೈ ಇರೋದರಿಂದ ಪೇಷಂಟ್ಗಳಿಗೆ ಜನರಿಗೆ ಇದ್ರ ಬಗ್ಗೆ ಅರಿವು ಇದ್ರೆ ಒಳ್ಳೇದಾಗ್ತದೆ. 2012-13ರಲ್ಲಿ ಕ್ಷಯ ಒಂದು ಅಧಿಸೂಚಿತ ರೋಗ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಇದೊಂದು ನೋಟಿಫೈಡ್ ಡಿಸೀಸ್ ಅಂತ. ಹಾಗೆ ಎಲ್ಲ ಖಾಸಗಿ ನರ್ಸಿಂಗ್ ಹೋಮ್ಗಳು, ಕ್ಲಿನಿಕ್ಗಳು ಒಂದು ವೇಳೆ ಅವರು ಡಯಾಗ್ನೋಸಿಸ್ ಮಾಡಿದಿದ್ರೆ ತಕ್ಷಣ ತಿಂಗಳ ಕೊನೆಗೆ ಅವರು ನಮಗೆ ನೋಟಿಫೈ ಮಾಡಬೇಕು. ಇಷ್ಟು ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ರಾಮ ಈ ನಮ್ಮ ಆಸ್ಪತ್ರೆ ಡಯಾಗ್ನೋಸಿಸ್ ಆಗಿದೆ, ನಾವು ಹೋಗಿ ರಾಮನನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ ಅಥವಾ ಫೋನ್ ಮುಖೇನ ಅವನನ್ನು ಕಾಂಟ್ಯಾಕ್ಟ್ ಮಾಡ್ತೇವೆ. ನೀನು ಸರ್ಕಾರಿ ಆಸ್ಪತ್ರೆಯಲ್ಲಿ ಔಷಧ ತಗೊಳ್ತೀಯ ಅಥವಾ ಖಾಸಗಿ ಆಸ್ಪತ್ರೆಯಲ್ಲಿ ಔಷಧ ತಗೊಳ್ತೀಯ. ಅಂದ್ರೆ ಜನರಿಗೆ ತಿಳುವಳಿಕೆ ಇರುವುದಿಲ್ಲ. ಅಂದ್ರೆ TBಗೆ ಔಷಧ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗ್ತದೆ ಅದು ಇರೋದಿಲ್ಲ, ಅವರಿಗೆ ತಿಳುವಳಿಕೆ ಇರುವುದಿಲ್ಲ. ಆ ನಿಟ್ಟಿನಲ್ಲಿ ನಾವು ಫೋನ್ ಕಾಲ್ ಮಾಡಿ ಅಥವಾ ಮನೆಗೆ ವಿಸಿಟ್ ಮಾಡಿ ಅವನನ್ನು ಮನವೊಲಿಸ್ತೇವೆ. ಯಾಕೆಂದ್ರೆ ಬಡವರಾಗಿರ್ತಾರೆ,
ಆ ನಿಟ್ಟಿನಲ್ಲಿ ಅವರಿಗೆ ಮನವೊಲಿಸಿ. ಇದೆಲ್ಲ ಆಗೋದು ಗವರ್ಮೆಂಟ್ ಸೆಟಪ್ ಅಲ್ಲಿ ಮಾತ್ರ, ಸೆಟಪ್ ಅಲ್ಲಿ ಮಾತ್ರ ಅಲ್ಲ, ಪ್ರೈವೇಟ್ ಅಲ್ಲಿ ಇದು ಯಾರು ಇಂಟ್ರೆಸ್ಟ್ ಕೊಡಲ್ಲ. ಪೇಷಂಟ್ ಆಗಿ ಅವರಾಗಿ ಹೋಗ್ಬೇಕಾಗ್ತದೆ. ಕರೆಕ್ಟ್. ಮೇನ್ ಬೆನಿಫಿಟ್ ಗವರ್ಮೆಂಟ್ ಅಲ್ಲಿ ನಾವು ಪೇಷಂಟ್ ನಮಗೆ ಇಂಪಾರ್ಟೆಂಟ್, ನಮ್ಗೆ VIP ಪೇಷಂಟ್ ಆಗಿ ಟ್ರೀಟ್ಮೆಂಟ್ ಮಾಡ್ತೀವಿ ಅವ್ರನ್ನ. ಕರೆಕ್ಟ್. ಸೊ ಅವ್ರಿಗೆ ನಾವಾಗಿ ಖುದ್ದಾಗಿ ಹೋಗಿ ನಾವು ಡಯಾಗ್ನೋಸಿಸ್, ಅವ್ರಿಗೆ ಟ್ರೀಟ್ಮೆಂಟ್ ಮನವೊಲಿಸೋದೆಲ್ಲ ಕೆಲಸ ಗವರ್ಮೆಂಟ್ ಅಲ್ಲಿ ಆಗ್ತಾ ಇದೆ. ವೆರಿ ನೈಸ್. ಆ್ಯಕ್ಚುಲಿ ಈಗ ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ಈ ಕ್ಷಯರೋಗದ ಅಂದರೆ ಅದಕ್ಕೆ ಔಷಧ ಚಿಕಿತ್ಸೆಯನ್ನು ಕೊಡೋದು ನಾವು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೇವೆ. ಅಂದರೆ ಡಾಟ್ಸ್ ಅಂದ್ರೆ ಅದರ ಅರ್ಥವೇ ಅಷ್ಟು, ಡೈರೆಕ್ಟ್ ಅಬ್ಸರ್ವೇಷನ್, ಶಾರ್ಟ್ ಟೈಮ್ ಕಿಮಿಯೋಥೆರಪಿ ಆರ್ ಟ್ರೀಟ್ಮೆಂಟ್ ಅಂತ. ನೇರ ನಿಗಾವಣೆ. ಯಾರ ನೇರ ನಿಗಾವಣೆ ಅಂದರೆ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಸರ್ಕಾರಿ ಆಸ್ಪತ್ರೆ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ಅಥವಾ ರಿಟೈರ್ಡ್ ಟೀಚರ್ಸು, ಡಾಟ್ ಪ್ರೊವೈಡರ್ ಅಂತ ಮಾಡಿರ್ತೇವೆ. ಅಂದ್ರೆ ಡಾಟ್ಸ್ ಕೊಡುವ ವ್ಯಕ್ತಿಯನ್ನು ಡಾಟ್ ಪ್ರೊವೈಡರ್. ಅವರಿಗೆ ನಮ್ಮ ಸರ್ಕಾರ 6 ತಿಂಗಳಿಗೆ, ಅಂದ್ರೆ ಹೊಸದಾದ ರೋಗಿಗಳಿಗೆ, ನಾವು ಮೇಡಮ್ ಹೇಳಿದಾಗೆ ಕ್ಯಾಟಗರಿ 1, ಕ್ಯಾಟಗರಿ 2 ಅಂತ, ಇದರಲ್ಲಿ TB ರೋಗದಲ್ಲಿ ಹಂತಗಳಿಲ್ಲ, ಚಿಕಿತ್ಸೆಯಲ್ಲಿ ಹಂತಗಳಿದೆ. ಕ್ಯಾಟಗರಿ 1, ಕ್ಯಾಟಗರಿ 2 ಅಂತ. ಈ ಕ್ಯಾಟಗರಿ 1 ಕೊಟ್ಟು ಅವನನ್ನ ಸಂಪೂರ್ಣ ಗುಣಮುಖ ಮಾಡಿದ ಒಬ್ಬ ಡಾಟ್ ಪ್ರೊವೈಡರಿಗೆ 1,000 ರೂಪಾಯಿ ನಾವು ಕೊಡ್ತೇವೆ. ಕ್ಯಾಟಗರಿ 2 8 ರಿಂದ 9 ತಿಂಗಳು ಟ್ರೀಟ್ಮೆಂಟ್ ಇರ್ತದೆ. ಅದನ್ನ ಅವರು ಅದನ್ನು ಗುಣಮುಖ ಮಾಡಿದರೆ ಅವರಿಗೆ 1,500 ರೂಪಾಯಿ ನಮ್ಮ ಸರ್ಕಾರ ಕೂಡ ಮಾಡ್ತಾ ಇದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ವಾಲಂಟಿಯರ್ಸ್ ಅವರೆಲ್ಲ ಕೊಡ್ತಿದ್ದಾರೆ. ಸಮಾಜದ ಕಾರ್ಯಕರ್ತರು, ಹಾಗೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅವರಿಗೆ ನಾವು ಅವರು ಅಕೌಂಟಿಗೆ ಜಮಾ ಮಾಡತಕ್ಕಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೇವೆ. ಇಂಟ್ರೆಸ್ಟಿಂಗ್. ಓಕೆ ಮಂಜುನಾಥ್ ಅವರೇ, ಒಂದಷ್ಟು ಸ್ಲೈಡ್ಸ್ಗಳೆಲ್ಲ ಇದೆ. ಸೊ ವೀಕ್ಷಕರೇ ಬನ್ನಿ, ಅಲ್ಲಿ ಒಂದಷ್ಟು ಸ್ಲೈಡ್ಸ್ಗಳನ್ನು ತೋರಿಸ್ತಾ ಒಂದೊಂದಾಗಿ ಮಾತನಾಡ್ತಾ ಹೋಗೋಣ. ವಿಶ್ವ ಕ್ಷಯರೋಗ ದಿನಾಚರಣೆ, ಯುನೈಟ್ ಟು ಎಂಡ್ TB. ಎಲ್ಲರೂ TB ಎಲ್ಲ ನಿರ್ಮೂಲನೆ ಮಾಡೋದಕ್ಕೆ ಒಟ್ಟಾಗೋಣ ಅಂತ. ಎಲ್ಲರೂ ಒಟ್ಟಾಗಿ, ಅದು ಧ್ಯೇಯವಾಕ್ಯನಾ? ಪ್ರತಿ ವರ್ಷ ಘೋಷವಾಕ್ಯ ಚೇಂಜ್ ಆಗ್ತದೆ. ಈ ಸಲ ಎಲ್ಲ ಒಗ್ಗೂಡಿಕೊಂಡು ಕ್ಷಯರೋಗ ನಿರ್ಮೂಲನೆ ಮಾಡೋಣ ಅಂತ. ಓಕೆ, ಇದೇನಿದು ರಿವೈಸ್ ನ್ಯಾಷನಲ್ ಅದೇ ನಮ್ಮ ಪ್ರೋಗ್ರಾಮ್ RNTCP ಪ್ರೋಗ್ರಾಮ್. ಓಕೆ, ಅಂದ್ರೆ ಇದು ಇವತ್ತಾಗಿದ್ದು ಅಲ್ಲ, ಇದು ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಅಂಡರಲ್ಲೇ ನಿಮ್ದು ಇದೆಲ್ಲ ಕೆಲಸಗಳು ನಡೀತಾ ಈಗ ಶಿಕ್ಷಣ ಇಲಾಖೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳಿದ್ದಾವೆ. ಸರ್ವ ಶಿಕ್ಷಣ ಅಭಿಯಾನ ಅಂತ ಇರುತ್ತಲ್ಲ, ಹಾಗೆ TB ನಿರ್ಮೂಲನೆ ಮಾಡಲಿಕ್ಕೆ ರಾಷ್ಟ್ರೀಯ ಕ್ಷಯರೋಗ ಅಭಿಯಾನ ಅಂತ. ಓಕೆ, ವೆರಿ ಗುಡ್. ಓಕೆ, ಕಾರ್ಯಕ್ರಮದ ವಿವರ. ಉದ್ದೇಶ: ಸಮುದಾಯದಲ್ಲಿ ಕ್ಷಯರೋಗ ಹರಡೋದನ್ನ ತಡೆಗಟ್ಟೋದಕ್ಕೆ ಕ್ಷಯರೋಗಿಗಳನ್ನ ಗುಣಪಡಿಸೋದು. ಹೌದು, ಅಂದ್ರೆ RNTCP ರಿವೈಸ್ಡ್ ನ್ಯಾಷನಲ್ ಟ್ಯೂಬರ್ಕ್ಯುಲೋಸಿಸ್ ನ ಮೂಲ ಉದ್ದೇಶವೇ ಅದು. ಓಕೆ, ಅಂದ್ರೆ ಕ್ಷಯರೋಗದಲ್ಲಿ ಉಂಟಾಗುವ ಸಾವು ನೋವುಗಳನ್ನು ಶೂನ್ಯ ಮಟ್ಟಕ್ಕೆ ತರಬೇಕು, ಅದು ಬರ್ಡನ್ ಆಗುವುದನ್ನು ತಪ್ಪಿಸಬೇಕು ಅನ್ನೋದನ್ನ, ಮತ್ತೆ 70% ಹೊಸ ಕ್ಷಯರೋಗಿಗಳನ್ನ ಪತ್ತೆ ಹಚ್ಚಬೇಕು. ಅಂದ್ರೆ ನಮ್ದು 1 ಲಕ್ಷಕ್ಕೆ 203 ರೋಗಿಗಳನ್ನ ಇಯರ್ಲಿ ನಾವು ಕಂಡುಹುಡುಕಬೇಕು ಅಂತ ಒಂದು ಗುರಿಯನ್ನ ನಮಗೆ ಕೊಟ್ಟಿದೆ. 203 ಅಂದ್ರೆ ಪರ್ ಲ್ಯಾಕ್ ಪಾಪ್ಯುಲೇಷನ್ಗೆ. ನಮ್ಮ ಉಡುಪಿ ಜಿಲ್ಲೆ 12 ಲಕ್ಷ ಇದೆ. ಎಷ್ಟು ಮಾಡಬೇಕು ಅಂತ ನಮಗೆ ಗುರಿ ಇದೆ. ಆ ನಿಟ್ಟಿನಲ್ಲಿ ನಾವು ಮಾಡಬೇಕು. ಹಾಗೆ 85% ಗುಣ ಮಾಡಬೇಕು. ಪತ್ತೆ ಹಚ್ಚಿ ಗುಣ ಮಾಡಬೇಕು. 85% ಗುಣ ಮಾಡಬೇಕು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 89 ಹೋದ 2013-14 89 ಇದೆ. ಡಿಫಾಲ್ಟ್ರು ಒಂದು 3% ಇದೆ. ಒಂದು ಡೆತ್ ಒಂದು 2% ಇದೆ. ಸೊ ಯಾರು ಡಿಫಾಲ್ಟ್ರು ಅಂದ್ರೆ ಅರ್ಧಕ್ಕೆ ಔಷಧ ಬಿಡ್ತಾರ ಅಂತ ಹೇಳಿದ್ರೆ ನಮ್ಮ ಸಮಾಜದಲ್ಲಿ ಯಥೇಚ್ಛವಾಗಿ ಡ್ರಿಂಕ್ಸ್ ಮಾಡುವಂತವರು. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಅಲೆಮಾರಿ ಈ ಕಾರ್ಮಿಕರು ಇರ್ತಾರೆ, ಕೂಲಿ ಕಾರ್ಮಿಕರು, ಅವರು ಅರ್ಧ ತಗೊಳ್ತಾರೆ. ಮೈಗ್ರೆಂಟ್ ಪೀಪಲ್ಸ್ ಇರ್ತಾರೆ, ಅವರು ಇಲ್ಲಿ ಕಾರ್ಮಿಕರ ಕೆಲಸ ಮಾಡ್ಲಿಕ್ಕೆ ಅರ್ಧ ತಗೊಳ್ತಾರೆ, ಓಡಿ ಹೋಗ್ತಾರೆ. ಕೆಲವರು ರಾಯಚೂರು, ಬಳ್ಳಾರಿ, ಆಮೇಲೆ ಇಲ್ಲಿಂದೆಲ್ಲ ಬಂದಿರ್ತಾರೆ. ಸೊ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ಅರ್ಧಕ್ಕೆ ಬಿಡ್ತಾರೆ. ಮತ್ತೆ ರಾಂಗ್ ಅಡ್ರೆಸ್ ಕೊಡ್ತಾರೆ. ಕೆಲವರು ತಪ್ಪು ವಿಳಾಸವನ್ನ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಅಂತವರು ಒಂದು 2-3% ಇದ್ದಾರೆ. ಡಿಫಾಲ್ಟರ್ ಆದ್ರೂ ನಾವು ನಮ್ಮ ಇಲ್ಲಿಯ ಮೂಲ ನಿವಾಸಿಗಳು ಡಿಫಾಲ್ಟರ್ ಆದ್ರೂ ಖಂಡಿತ ನಾವು ಅವರನ್ನ ಬಿಡೋದಿಲ್ಲ. ಡಿಫಾಲ್ಟರ್ ಆಗ್ಲಿಕ್ಕೆ ಮನೆಗೆ ಭೇಟಿ ಕೊಟ್ಟು, ನಮ್ಮ ಹತ್ರ ಆಗ್ಲಿಲ್ಲ ಮೊದಲು ಕಿರಿಯ ಮಹಿಳಾ ಆರೋಗ್ಯ ಸಹಾಯಕಿಯರು ನೋಡ್ಕೊಳ್ತಾರೆ, ANM ಅಂತ ಏನು ಕರಿತೀವಲ್ಲ, ಅವರು ಡಿಫಾಲ್ಟರ್ ಆಗಲಿಲ್ಲ ಅಂದ್ರೆ ನಾವು ಹೋಗ್ತೀವಿ. ನಮ್ಮ ಹತ್ರ ಆಗ್ಲಿಲ್ಲ ಅಂದ್ರೆ ನಮ್ಮ ಆಫೀಸರ್ ಇದ್ದಾರೆ, ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳು, ಅವರು ಹೋಗಿ ಮನೆಗೆ ಹೋಗಿ ಅವನಿಗೆ ತಿಳಿ ಹೇಳ್ತಾರೆ, ಅರಿವು ಮೂಡಿಸ್ತಾರೆ, ಮನವೊಲಿಸ್ತಾರೆ. ಎಲ್ಲ ನಿಟ್ಟಿನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ಅವಿನಾಶ್ 6 ರಿಂದ 7 ತಿಂಗಳು ನಮಗೆ ಈ RNTCP ಯಲ್ಲಿ TB ರೋಗಿ ಮೋಸ್ಟ್ VIP. ವೆರಿ ಗುಡ್. ವಾವ್. ಅದೇ ಮೇಡಮ್ ಅವ್ರು ಹಾಗೆ ಹೇಳಿದ್ರು, VIP ತರ ಟ್ರೀಟ್ ಮಾಡ್ತೀವಿ. VIP ತರ ಟ್ರೀಟ್ ಮಾಡ್ತೀವಿ. ನಮಗೆ ಇನ್ನುಳಿದ ಸ್ಲೈಡ್ಸ್ ಇದೆ, ಅದನ್ನ ನೋಡ್ತಾ ಮಾತಾಡೋಣ. ತೋರಿಸಿ. ಇದು ಮುಗೀತು. ಪತ್ತೆ ಹಚ್ಚಿದ ಹೊಸ ಕ್ಷಯರೋಗಿಗಳಲ್ಲಿ 85% ರೋಗಿಗಳನ್ನ ಗುಣಪಡಿಸೋದು ಅಂತಾಯ್ತು. ಓಕೆ, ಇದನ್ನೀಗ ಮೇಡಮ್ ಹೇಳಿ, ಕ್ಷಯರೋಗದ ಪರಿಚಯ. ಅವರು ನಾ ಹೇಳಿದ್ನಲ್ಲ, ಇದು ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳಿದ್ರೆ ಮೋಸ್ಟ್ ಸ್ಪ್ರೆಡ್ಡಿಂಗ್. ಅದೇ ಸೇಮ್ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಬರ್ತದೆ. ಅಂಡ್ ಇಟ್ಸ್ ಅನ್ ಏರ್ ಬೋರ್ನ್ ಇನ್ಫೆಕ್ಷನ್. ಏರ್ ಮೂಲಕ, ಗಾಳಿಯ ಮೂಲಕ ಒಬ್ಬರಿಂದ ಒಬ್ಬರಿಗೆ ಹರಡ್ತದೆ. ಅವಾಗ ಒಂದು ಪಾಯಿಂಟ್ ನೀವು ಹೇಳೋದು ಮರ್ತು ಹೋದ್ರಿ, ಮತ್ತೆ ಹೇಳಬೇಕು ಅಂತಾನೆ ಇದ್ರಿ. ಎಸ್
ನಾವು ಪಲ್ಮನರಿ ಟಿ ಬಿ, ಶ್ವಾಸಕೋಶದ ಟಿ ಬಿ, ಯಾಕೆ ಅದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ? ಇದಕ್ಕೆ ಕಾರಣ ಯಾಕಂತ ಹೇಳಿದ್ರೆ ಇದು ಗಾಳಿಯ ಮೂಲಕ ಹರಡ್ತದೆ. ಅಂದರೆ ಶ್ವಾಸಕೋಶದಲ್ಲಿ ಇರುವ ಟಿ ಬಿಯ ಬ್ಯಾಕ್ಟೀರಿಯಾ ಕಫದಲ್ಲಿ ಬರ್ತದೆ ಪೇಷಂಟದಲ್ಲಿ. ಕಫದಲ್ಲಿ ಆ ಅಂಶದಲ್ಲಿ ಇರುವಾಗ ಆ ಕಫ ಪೇಷಂಟ್ ಕೆಮ್ಮಿದಾಗ ಅಥವಾ ಸೀನಾಗ ಕಫವನ್ನು ಉಗುಳಿದಾಗ ಅದು ಗಾಳಿಯ ಮೂಲಕ ಇನ್ನೊಬ್ಬರಿಗೆ, ನಾರ್ಮಲ್ ವ್ಯಕ್ತಿಗೆ ಹರಡುವ ಚಾನ್ಸಸ್ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಪಲ್ಮನರಿ ಟಿ ಬಿಗೆ ಜಾಸ್ತಿ, ಸ್ಪುಟಮ್ ಪಾಸಿಟಿವ್ ಟಿ ಬಿ, ಅದು ಅವರಿಗೆ ಜಾಸ್ತಿ ಒತ್ತು ಕೊಡ್ತಿದ್ವಿ. ಓಕೆ, ರೈಟ್. ನೆಕ್ಸ್ಟ್ ಸ್ಲೈಡ್ ತೋರಿಸಿ, ಅದರಲ್ಲಿ ಏನಿದೆ ಅಂತ ನೋಡೋಣ. ಮುಂದೋಗ್ಲಿ, ಮುಂದಿನ ಸ್ಲೈಡ್. ಎಸ್, ಇವರೇ ರಾಬರ್ಟ್ ಕಾಕ್ ಅವರಲ್ಲ? ಓಕೆ, ಎಷ್ಟು ವರ್ಷ ಬದುಕಿದ್ರು ಸರ್ ಇವರು? ಆ್ಯಕ್ಚುಲಿ 1901ರಲ್ಲಿ ಇವರಿಗೆ ನೋಬೆಲ್ ಬರ್ತದೆ. 19 ಆಗಿ ಒಂದು 5 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ತಾರೆ ಇವರು. 1906 ಅಲ್ಲ, ಪಕ್ಕ ನನಗೆ ಇಸ್ವಿ ನೆನಪಿಲ್ಲ, ಆದರೆ 1901ರಲ್ಲಿ ನೋಬೆಲ್ ಬರ್ತದೆ ಇವರಿಗೆ. ಎಂಥ ಸಾಧನೆ ನೋಡಿ, 100 ವರ್ಷ ಆದರೂ ಈ ಮನುಷ್ಯನ ಇವತ್ತಿಗೂ ನೆನ್ಪು ಮಾಡ್ಕೋತಾರೆ ಜನ ಎಲ್ಲ ಪ್ರಪಂಚದಾದ್ಯಂತ. ಎಸ್, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ತೋರಿಸಿ ಏನಿದೆ. ಎಸ್, ಸಲ್ಯೂಟ್ ಟು ಕಾಕ್. ಅದು ಆಯ್ತು, ಮೋಸ್ಟ್ಲಿ ಇದೆಲ್ಲ ನಾವು ಹೇಳಿದ್ದಾಯ್ತು. ಹೆಡ್ಸ್ ಆಫ್ ಟು ಕಾಕ್. ಅವರು ಒಂದು ಇದನ್ನೆಲ್ಲ ಕಂಡುಹಿಡಿದ್ರು. ವೈದ್ಯ ವಿಜ್ಞಾನಿಯವರು. ಅವರಿಂದ ಕ್ಷಯರೋಗ ನಿರ್ಮೂಲನೆ ಮಾಡೋದ್ರ ವಿಚಾರವಾಗಿ ಅವರು ಇದಕ್ಕೆ ಸಾಕಷ್ಟು ಸ್ಟಡಿ ಮಾಡಿದ್ರು, ರಿಸರ್ಚ್ ಮಾಡಿದ್ರು. ಎಸ್, ಮೂವ್ ಆನ್. ನೆಕ್ಸ್ಟ್ ಸ್ಲೈಡಿಗೆ ಹೋಗೋಣ. ಓಕೆ, ವಿಶ್ವದ ಒಟ್ಟು ಕ್ಷಯ ರೋಗಿಗಳಲ್ಲಿ 1/5 ರೋಗಿಗಳು ಭಾರತದಲ್ಲಿದ್ದಾರಾ? ಓಕೆ, ಎಸ್, ಭಾರತದಲ್ಲಿ ಪ್ರತಿದಿನ 40,000 ಜನರಿಗೆ ಈ ಸೋಂಕು ತಲುಪ್ತಾ ಇರ್ತದೆ. ಪ್ರತಿ ದಿನಕ್ಕೆ 5,000 ಜನ ಈ ಸೋಂಕಿನಿಂದ ಬಳಲ್ತಾ ಇರ್ತಾರೆ. ಈ ಸೋಂಕು ಬಾಧಿಸ್ತಾ ಇರ್ತದೆ, ಅಂದ್ರೆ ರೋಗ ಅಟ್ಯಾಕ್ ಆಗಿದೆ ಅಂತ ಅರ್ಥ. ಪ್ರತಿ 3 ನಿಮಿಷಕ್ಕೆ 2 ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ಒಂದು ದಿನಕ್ಕೆ 1,000 ಜನ ಈ ರೋಗದಿಂದ ಸಾಯ್ತಾರೆ ಅಂತ WHO ಅಂಕಿಅಂಶ ನೀಡುತ್ತದೆ ಪ್ರತಿ ದಿನ. ಅಂದ್ರೆ ಹಾಗೆಯೇ 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು ಕುಟುಂಬದಿಂದ ತಿರಸ್ಕೃತರಾಗ್ತಾ ಇದ್ದಾರೆ. ಡೈವರ್ಸ್ ಪ್ರಕರಣಗಳು ಉಂಟಾಗಿದೆ ಕ್ಷಯರೋಗದಿಂದ. ಯಾಕೆ ಡೈವರ್ಸು ಈ ಕುಟುಂಬ ತಿರಸ್ಕೃತ ಆಗ್ತಿದ್ದಾರೆ ಅಂದ್ರೆ ಟಿಬಿ ಬಗ್ಗೆ ಇರತಕ್ಕಂಥ ಕೀಳಿರಿಮೆ. ಅದ್ರ ಬಗ್ಗೆ ನನ್ನ ನೆಕ್ಸ್ಟ್ ಪಾಯಿಂಟ್ ಇದೆ ಮೇಡಮ್. ಈಗ ಟಿಬಿ ರೋಗವನ್ನು ಕಂಪ್ಲೀಟ್ ಆಗಿ ಗುಣಪಡಿಸೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? 1 ದಿನ, 10 ದಿನ, 15 ದಿನ, ಎಷ್ಟು ದಿನ ಅಂತಲ್ಲ. ನಾವು ಫಸ್ಟ್ ಟೈಮ್ ಡಯಾಗ್ನೋಸ್ ಅಂದ್ರೆ ಫಸ್ಟ್ ಟೈಮ್ ಟಿಬಿ ಆಗೋದ್ರಿಗೆ 6 ಮಂತ್ ತಗೊಳ್ತೀವಿ. 6 to 7 ಮಂತ್. ಅವ್ರು ಕರೆಕ್ಟ್ ಆಗಿ ಮೆಡಿಸಿನ್ ಮಾಡಿದ್ರೆ, ಗುಡ್ ಅಡೈರೆನ್ಸ್ ಇದ್ರೆ ಪೇಷಂಟ್ 6 ಮಂತ್ ಅಲ್ಲಿ ಕಂಪ್ಲೀಟ್ ಆಗ್ತದೆ. ಅಥವಾ ಮರುಕಳಿಸಿದಾಗ ಸೆಕೆಂಡ್ ಟಿಬಿ ಅಟ್ಯಾಕ್ ಆದಾಗ ಅವರಿಗೆ 8 to 9 ಮಂತ್ಸ್ ತಗೊಳ್ತಾರೆ. ಓಕೆ, ಆಲ್ಮೋಸ್ಟ್ ಆನ್ ಅನ್ ಆವರೇಜ್ ಒಂದು 8 ಮಂತ್ಸ್ ಅಂತ ಹೇಳ್ಬೋದು. ಓಕೆ, ಎಸ್ ಅಲ್ವಾ? 6 to 8 ಮಂತ್ಸ್. ಓಕೆ, ರೈಟ್. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್ ಆಲ್ಸೋ ಟು ಬಿ ನೋಟೆಡ್. ಮತ್ತೆ ಇನ್ನೊಂದು ಬ್ರೇಕ್ ಈಗ ವೀಕ್ಷಕರೇ, ನಂತರ ಕಾರ್ಯಕ್ರಮ ಮುಂದುವರಿತದೆ. ಎಸ್, ಮತ್ತೆ ಬ್ರೇಕ್ ಆದ್ಮೇಲೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಈಗ ಲಾಸ್ಟ್ ಸೆಷನ್ ಅಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಾವಿಲ್ಲಿ ಮಾತನಾಡ್ತೇವೆ. ನಮ್ಮ ಜೊತೆ ಮಂಜುನಾಥ್ ಅವರಿದ್ದಾರೆ, ಡಾಕ್ಟರ್ ವನಿತಾ ಅವರಿದ್ದಾರೆ. ಡಾಕ್ಟರ್ ವನಿತಾ ಅವರು ವೈದ್ಯಾಧಿಕಾರಿ, ಅವರು ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರ, ಮತ್ತು ಹಿರಿಯ ಮೇಲ್ವಿಚಾರಕರು ಜಿಲ್ಲಾ ರೋಗ ನಿಯಂತ್ರಣ ಕೇಂದ್ರ ಆನಂದೂರು. ಮಂಜುನಾಥ್ ಅವರೇ, ಈಗ ಮಂಜುನಾಥ್ ಅವರೇ, ಅದೇ ನೀವು ಡಿಸ್ಕಸ್ ಮಾಡ್ತಾ ಇದ್ರೆ ಅದನ್ನೀಗ ನೀವು ಹೇಳ್ಬೇಕು. ನಾವು ಬ್ರೇಕಲ್ಲಿ ಮಾತನಾಡ್ತಿದ್ವಿ, ಅದು ಇಂಪಾರ್ಟೆಂಟ್ ಪಾಯಿಂಟ್. ಅದು ಆಕ್ಚುಲಿ ಡಾಟ್ಸ್ ಏನಿದೆ, ಕ್ಷಯರೋಗಿಗಳು ಅಂದ್ರೆ ಕ್ಷಯರೋಗಿಗಳು ಅಂತ ಕಫ ಪರೀಕ್ಷೆ ಮಾಡಿದ ನಂತರ, ಪತ್ತೆ ಆದ ನಂತರ, ಡಿಸೈಡ್ ಮಾಡಿದ ನಂತರ ಕ್ಷಯರೋಗಿಗಳಿಗೆ ಅಂದ್ರೆ ಹೊಸದಾದ ಕ್ಷಯರೋಗಿಗಳು ಅಂತ ಹೇಳಿದ್ರೆ 6 ರಿಂದ 7 ತಿಂಗಳು ಔಷಧ ತಗೊಳ್ಬೇಕು. ಖಾಸಗಿ ನರ್ಸಿಂಗ್ ಹೋಮ್ಗಳು ಅಥವಾ ಚಿಕಿತ್ಸಾಲಯಗಳು ಅವ್ರ ಮನೆಗೆ ಕೊಡ್ತಾರೆ. ಆದ್ರೆ ನಮ್ಮ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಈ ಔಷಧಗಳನ್ನ ರೋಗಿಯ ಮನೆಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ರೋಗಿಗೆ ಹತ್ತಿರದಲ್ಲಿರುವ ಅಂಗನವಾಡಿ ಕೇಂದ್ರ, ರೋಗಿಯ ಮನೆಯ ಹತ್ತಿರದಲ್ಲ ಅವರ ಸಂಬಂಧಿಕರ ಮನೆ, ಅಥವಾ ಈಗ ನಾವು ಏನ್ ಮಾಡ್ತಿದ್ವಿ, ಆಶಾ ಕಾರ್ಯಕರ್ತರು ಅಂದ್ರೆ ರೋಗಿಗಳ ಮನೆ ಹತ್ತಿರದಲ್ಲಿ ಆಶಾ ಕಾರ್ಯಕರ್ತರಿಗೆ ಆ ಜವಾಬ್ದಾರಿಯನ್ನ ವಹಿಸ್ತೇವೆ. ಯಾಕೆ ಈ ಜವಾಬ್ದಾರಿಗಳು ಅಂತ ಹೇಳಿದ್ರೆ, ನೇರ ನಿಗಾವಣೆಯಲ್ಲಿ ಆ ಚಿಕಿತ್ಸೆ ಆಗ್ಬೇಕಾಗಿರುವುದರಿಂದ, ಅಂದ್ರೆ ರೋಗಿ ಯಾರು ಡಾಟ್ಸ್ ಕೊಡ್ತಾರೆ, ಡಾಟ್ ಪ್ರೊವೈಡರ್ನ ಎದುರಿನಲ್ಲಿಯೇ ಔಷಧಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಆ ಔಷಧಗಳನ್ನ ಅವ್ರ ಎದುರುಗಳನ್ನ ತೆಗೆದುಕೊಳ್ಳುವುದಕ್ಕಾಗಿಯೇ ಇದಕ್ಕೆ ಡಾಟ್ ಚಿಕಿತ್ಸೆ ಅಂತ ಬಂದಿರುವುದು. 2 ತಿಂಗಳು ರೋಗಿ ಆ ಔಷಧ ಕೊಡುವವರ ಎದುರುಗಡೆನೆ ಮಾತ್ರೆಗಳನ್ನ ನುಂಗಿ ಆತ ಚಿಕಿತ್ಸೆಯನ್ನ
ಇದನ್ನ ನೀವು ತಗೊಳ್ಳೇಬೇಕು ಅಂತ. ಹೌದು, ಆಕ್ಚುಲಿ ಅವಿನಾಶ್, ಮಲೇಷ್ಯಾದಂತ ರಾಷ್ಟ್ರಗಳಲ್ಲಿ ಟಿಬಿ ರೋಗ, ನಾನು ಒಂದು ಆರ್ಟಿಕಲ್ ಓದಿದೆ, ಟಿಬಿ ರೋಗಿಗಳನ್ನ 6 ತಿಂಗಳು 7 ತಿಂಗಳು ಒಂದು ದೊಡ್ಡ ಈ ಸೆಂಟ್ರಲ್ ಜೈಲ್, ಪರಪ್ಪನ ಅಗ್ರಹಾರ ಜೈಲ್ ಅಂತ ಒಂದು ಇದರಲ್ಲಿ ಇಟ್ಟು 6 ರಿಂದ 7 ತಿಂಗಳು ಔಷಧ ಕೊಟ್ಟು ಅವನು ಗುಣಮುಖನಾದ್ಮೇಲೆ ಅವನನ್ನು ಮನೆಗೋ ಅಥವಾ ಸಮಾಜಕ್ಕೆ ಬಿಡ್ತಾ ಇದ್ರಂತೆ. ಇವಾಗ್ಲೂ ಆ ವ್ಯವಸ್ಥೆ ಇದೆ ಮಲೇಷ್ಯಾ ಅಂತ ಇದರಲ್ಲಿ ನಾನು ಓದಿದೆ ಮೊನ್ನೆ. ಓಕೆ ಓಕೆ ಓಕೆ, ವೆರಿ ನೈಸ್, ಇಂಟ್ರೆಸ್ಟಿಂಗ್. ಮೇಡಮ್ ಅವರೇ, ಈಗ ನನಗೆ ಹೇಳಿ, ಈ ಕಾಯಿಲೆ ಬಗ್ಗೆ ಒಂದಷ್ಟು ಮೂಢನಂಬಿಕೆಗಳೆಲ್ಲ ಇರ್ಬೋದಲ್ಲ, ಏನಲ್ಲ ಅದೆಲ್ಲ? ಇದೊಂದು ಇಟ್ಸ್ ಅ ಬಿಗ್ ಸೋಷಿಯಲ್ ಸ್ಟಿಗ್ಮಾ ಇದೆ ಆಕ್ಚುಲಿ. ಯಾಕಂತ ಹೇಳಿದ್ರೆ ಏನೇನೆಲ್ಲ ಅಂದ್ಕೊಂಡಿದ್ದಾರೆ ಇದ್ರ ಬಗ್ಗೆ? ಅಂದ್ಕೊಂಡಿದ್ಕಿಂತ ಯಾಕಂದ್ರೆ ಇದು ಸ್ಪ್ರೆಡ್ ಆಗುದು ಅಂದ್ರೆ ಗಾಳಿ ಮೂಲಕ ಸ್ಪ್ರೆಡ್, ಎಲ್ಲರಿಗೂ ಅದ್ರ ಬಗ್ಗೆ ಭಯ ಇರ್ತದೆ. ಸೊ ಅದು ಅವ್ರು ಹೇಳಿದಾರಲ್ಲ ಅವಾಗ, ಅದೇ ಇದೊಂದು ಏನೋ ಮಾಟ ಮಾಡಿದಿರ್ಬೋದು, ಏನೋ ದೇವರದೇನೋ ಕಾಟ ಇರ್ಬೋದು, ಅದರಿಂದ ಪ್ರತಿಯೊಂದು ಪೇಷಂಟ್ ನಾವು ಈವನ್ ಟ್ರೀಟ್ಮೆಂಟ್ ಕೊಟ್ಟರು ಅವರ ತಲೆಯಲ್ಲಿ ಅದೊಂದು ಇರ್ತದೆ. ಸೊ ಇನ್ ಬಿಟ್ವೀನ್ ಟ್ರೀಟ್ಮೆಂಟ್ ಆಲ್ಸೋ ಅವ್ರು ಅದ್ರ ಬಗ್ಗೆ ಕೇಳ್ಬೋದು, ಹೊರಗಡೆ ಹೋಗಿ ಕೇಳ್ಬೋದು, ಅದ್ರ ಬಗ್ಗೆ ಏನೋ ಒಂದು ಥಿಂಕ್ ಮಾಡ್ಬೋದು. ಯಾಕಂದ್ರೆ ಆ ಡಿಸೀಸ್ ಅವರಿಗೆ ವೆಯ್ಟ್ ಲಾಸ್ ರಿಂದ, ಏನೋ ಒಂದು ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇರುವುದರಿಂದ ತುಂಬಾ ಸಣ್ಣ ದೇಹದಲ್ಲಿ ಸಣ್ಣ ಮಟ್ಟಿಗೆ ಏನೋ ಒಂದು ಇದಾಗ್ತದೆ ಅವರಿಗೆ. ಸೊ ಮಾನಸಿಕದಲ್ಲಿ ಏನಾದ್ರೂ ಇದೇನು ಚೇಂಜಸ್ ಇದೆಯಾ ಅಥವಾ ಏನಾದ್ರು ಮಾಟ ಮಾಡಿದ್ರೆ ಅಂಥದ್ದೆಲ್ಲ ಭಯದಿಂದ ಅವರು ಈ ಮೂಢನಂಬಿಕೆಯಿಂದ ಬೇರೆ ಕಡೆ ಹೋಗ್ತಾರೆ. ಸೊ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡು ಇಲ್ಲಿ ನಾವೇನು ಹೇಳೋದನ್ನ ಫಾಲೋ ಮಾಡಿದ್ರೆ ಅವ್ರನ್ನ ಕರೆಕ್ಟಾಗಿ ಗುಣ ಮಾಡ್ಬೋದು. ಜನಗಳಿಗೆ ವಿಜ್ಞಾನ ಇಷ್ಟೊಂದು ಮುಂದುವರೆದ್ರು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಮಾತಾಡೋ ಕಾಲ ಬಂದ್ರು, ಟಿವಿ ಬಂತು ಅಂತ ಹೇಳಿದ್ರೆ ಇದು ಹೆದರ್ ಬಿಡುವುದ ಜೊತೆಯಲ್ಲಿ ಇದು ನಾಗದೇವರ ಶಾಪ, ನಮ್ಮ ಹಿರಿಯರು ಯಾವ್ದು ಶಾಪ, ಎಕ್ಸ್ಟ್ರಾ ಪಲ್ಮನರಿ ರೋಗ ನಾನು ನೋಡಿದ್ದೇನೆ. ನಾನು 9 ವರ್ಷ ಕಾಲ ಇಲ್ಲಿ ನಾನು ಸೇವೆ ಮಾಡ್ತಾ ಇರುವುದರಿಂದ ನಾನು ಗಮನಿಸಿದ್ದೇನೆ ಸಾಕಷ್ಟು ರೋಗಿಗಳನ್ನ, ರೋಗಿಯ ಸಂಬಂಧಿಕರನ್ನ, ರೋಗಿಯ ಕುಟುಂಬಗಳನ್ನ ನಾನು ಗಮನಿಸಿದ್ದೇನೆ. ಎಕ್ಸ್ಟ್ರಾ ಪಲ್ಮನರಿ, ಈಗ ಪ್ಲೂರಲ್ ಎಫಿಷನ್ ಅಂತ ಹೇಳಿದ್ರಲ್ಲ, ಬಾವು ಬಂದಾಗಿ ಇಲ್ಲಿ ಬರ್ತದಲ್ಲ, ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗ್ತದ ಸರ್? ಕೇಳಿದ್ದಿದೆ, ನನ್ನ ಹತ್ರ ಕೇಳಿದೆ, ಸರ್ ಟಿಬಿ ಅಟ್ಯಾಕ್ ಆದ್ರೆ ಮಕ್ಕಳಾಗುದಿಲ್ವಾ? ಇವುಗಳೆಲ್ಲ ಪ್ರಶ್ನೆಗಳು ಬರ್ತದೆ. ಆದ್ರೆ ಜನರಿಗೆ ನಾವು ಹೇಳುದು ಒಂದೇ, ಕೆಲವರು ಮದುವೆ ಬಗ್ಗೆ ಥಿಂಕ್ ಮಾಡ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳಿಗೂ 11 ವರ್ಷದ ಮಕ್ಕಳಿಗೆ ಟಿಬಿ ಬಂದಾಗ ಅವ್ರ ಮುಂದಿನ ಭವಿಷ್ಯವನ್ನು, ಮಕ್ಕಳಿಗೆ ಅವಳಿಗೆ ಮದುವೆ ಮಾಡಬೇಕು, ಮದುವೆ ಆಗ್ತದ ಅವಳದು, ಇಂತಹ ಸಮಸ್ಯೆ. ಇದೆಲ್ಲ ತಪ್ಪು, ಇದೆಲ್ಲ ಸುಳ್ಳು. ಕ್ಷಯ ಕ್ರಮಬದ್ಧವಾಗಿ ಸಮಯಕ್ಕೆ ಸರಿಯಾಗಿ ಔಷಧಗಳನ್ನ ಕ್ರಮ ಪ್ರಕಾರ ತೆಗೆದುಕೊಂಡ್ರೆ ಸಂಪೂರ್ಣ ಗುಣ ಆಗ್ತದೆ. ಅದು ಕೆಲವರು ಉಡಾಪೆ ಮಾಡ್ತಾರೆ. ಈ ಕೆಲವರು ಇದ್ದಾರೆ ಟಿಬಿ ಮಾತ್ರೆ ತೆಗೆದು ಜೊತೆಯಲ್ಲೇ ಈ ಡ್ರಿಂಕ್ಸ್ ಮಾಡತಕ್ಕಂಥ ವ್ಯವಸ್ಥೆಗಳೆಲ್ಲ ಇದ್ದಾರೆ. ಟಿಬಿ ಮಾತ್ರೆಯೊಂದಿಗೆ ಡ್ರಿಂಕ್ಸ್ ಮಾಡ್ತಾರೆ, ನಾವು ನೋಡಿದೀವಿ. ಆದ್ರೆ ಟಿಬಿ ಮೂಲ ಕಾರಣವೇ ಏನು ಅಂತ ಹೇಳಿ, ಕ್ರಾನಿಕ್ ಆಲ್ಕೋಹಾಲಿಕ್ ಇದ್ದವರು, ಸ್ಮೋಕ್ ಮಾಡುವವರು, ಗಣಿಗಾರಿಕೆಯಲ್ಲಿ ಕೆಲಸ ಮಾಡುವವರಿಗೆ, ಮಧುಮೇಹ ರೋಗಿಗಳಿಗೆ, HIV ಪಾಸಿಟಿವ್ ಇರತಕ್ಕಂಥ ರೋಗಿಗಳಿಗೆ 65% ಟಿಬಿ ಬರ್ತದೆ. 6 ಅವಕಾಶವಾದಿ ಸೋಂಕುಗಳಲ್ಲಿ ಪ್ರಧಾನ ಸೋಂಕು ಟಿಬಿಯೇ. HIV AIDS ಪಾಸಿಟಿವ್ ಇರತಕ್ಕಂಥ ರೋಗಿಗಳಲ್ಲಿ, ಆ ವ್ಯಕ್ತಿಗಳಲ್ಲಿ 65% ಟಿಬಿ ಬರ್ತದೆ. ಇನ್ನು ಉಳಿದದ್ದು ಸ್ಲೈಡ್ಸ್ ಇದೆ ಒಂದಷ್ಟು, ಅದನ್ನು ತೋರಿಸಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಇದು ಇಂಡಿಯಾ ಅಕೌಂಟ್ಸ್ ಫಾರ್ 1/5 ಆಫ್ ದ ಗ್ಲೋಬಲ್ ಟಿಬಿ. ಐ ಥಿಂಕ್ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ ಅಲ್ವಾ? 5ನೇ ಒಂದು ಭಾಗ ಭಾರತದಲ್ಲಿದ್ದಾರೆ ಟಿಬಿ ಪೇಷಂಟ್ಸ್ ಅಂತ ನಾವು ಮಾತಾಡ್ಕೊಂಡ್ವಿ. ಓಕೆ, ಕ್ಷಯರೋಗದ ಲಕ್ಷಣಗಳ ಬಗ್ಗೆ ಮೇಡಮ್ ಅವರು ಆಗ್ಲೇ ಹೇಳಿದ್ರು. ತೂಕ ಕಡಿಮೆ ಆಗೋದು, ಕೆಮ್ಮು ಬರೋದು, ಆಮೇಲೆ ಎದೆನೋವು ಬರೋದು, ಸುಸ್ತಾಗೋದು, ಸಾಯಂಕಾಲದ ಹೊತ್ತು ಜೋರಾಗಿ ಜ್ವರ ಬರೋದು, ಇದೆಲ್ಲ ಕೂಡ ಕರೆಕ್ಟ್ ಅಲ್ಲ ಮೇಡಮ್? ಇನ್ ಬೇರೆ ಏನಾದ್ರು ಇತ್ತಾ? ಇಲ್ಲ, ಆಯ್ತು, ಓಕೆ, ಮುಗೀತು. ಇದೇನದು ಸ್ಪೂಟಮ್ ಮೈಕ್ರೋಸ್ಕೋಪಿ ಇಸ್ ದ ಬೆಸ್ಟ್ ಟೂಲ್ ಬಿಕಾಸ್ ನೀವು ಹೇಳಬೇಕಿದು. ಬಿಕಾಸ್ ನಾವು ಇವಾಗ ನಾವು ಟಿಬಿ ಅಂತ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ನಮ್ಮದು ಮಸ್ಟ್ ಇನ್ವೆಸ್ಟಿಗೇಷನ್ ಇದೆ, ತುಂಬಾ ಇನ್ವೆಸ್ಟಿಗೇಷನ್ ಇದೆ. ಬಟ್ ನಾವು ಬೆಸ್ಟ್ ಇನ್ವೆಸ್ಟಿಗೇಷನ್ ಇವಾಗ್ಲೂ ನಾವು ಕಫ ಟೆಸ್ಟ್, ಸ್ಪೂಟಮ್ ಟೆಸ್ಟ್ ಅಂತ ಹೇಳೋದು. ಎಸ್, ಓಕೆ. ನಾವು ಅಂದ್ರೆ ಅದರಲ್ಲೂ ಸಹ ನಾವು ಸ್ಪೂಟಮ್ ಟೆಸ್ಟ್ ಮಾಡಿಸುವಾಗ ಪೇಷಂಟ್ಗೆ 2 ಸ್ಯಾಂಪಲ್ ತಗೊಳ್ತಿದ್ವಿ. ಒಂದು ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್, ಮತ್ತೊಂದು ಸ್ಪಾಟ್ ಕಲೆಕ್ಷನ್. ಸೊ ಇವೆರಡು ಸ್ಯಾಂಪಲ್ ಅಲ್ಲಿ ಒಂದು ಸ್ಯಾಂಪಲ್ ಪಾಸಿಟಿವ್ ಬಂದ್ರು ಸಹ ಪೇಷಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಡಯಾಗ್ನೋಸಿಸ್ ಮಾಡ್ತಾ ಇದ್ವಿ. ಓಕೆ ಓಕೆ, ರೈಟ್. ನೆಕ್ಸ್ಟ್ ಸ್ಲೈಡ್ ತೋರಿಸಿ, ಅದರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಇದೇನಿದು ಮಂಜುನಾಥ್ ಅವರೇ? ಇದು ಟಿಬಿ ಬ್ಯಾಸಿಲೆ ಅಂತ ಏನು ಕರಿತೇವೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಅದನ್ನು ಕಫ ಪರೀಕ್ಷೆ ಮಾಡಿದ ನಂತರ ಆ ರೀತಿ ಕಂದು ಬಣ್ಣದಲ್ಲಿ ಏನು ಕಾಣ್ತಾ ಇದೆಯಲ್ಲ, ಮೈಕ್ರೋಸ್ಕೋಪಿಯಲ್ಲಿ ಹೇಗೆ ತೋರ್ತದೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ. ಅದು ಇದು ಈ ಪಿಕ್ಚರ್ ಹೇಳಿ. ಹೌದು. ಓಕೆ, ರೈಟ್. ಈ ಕಡೆ ಇದು HIV ವೈರಸ್, ಅದು ರೈಟ್ ಸೈಡ್ ಇದಲ್ಲ? ರೈಟ್ ಸೈಡ್. ಓಕೆ ಓಕೆ ಓಕೆ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಸ್ಲೈಡ್ ತೋರಿಸಿ ಪ್ಲೀಸ್. ಎಸ್, ಓಕೆ ಮೇಡಮ್ ಅವರೇ, ಏನಿದು ಚೆಸ್ಟ್ ಎಕ್ಸ್ರೇ ಅಲ್ಲ ಇದು? ಹೌದು, ಚೆಸ್ಟ್ ಎಕ್ಸ್ರೇ. ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಕೇಸ್ ನಮ್ಮ ಪೇಷಂಟಿಗೆ ನಮ್ಮ ಹತ್ರ ಬರ್ತಾರೆ ಕೆಮ್ಮ ಈ ತರ ಸಿಂಪ್ಟಮ್ಸ್ ಇಂದ.
ಸೊ ನಾವು ಸ್ಪೂಟಮ್ ಅಡ್ವೈಸ್ ಮಾಡ್ತೀವಿ. ಸ್ಪೂಟಮ್ ಅಡ್ವೈಸ್ ಮಾಡಿದಾಗ ಸ್ಪೂಟಮ್ ಪಾಸಿಟಿವ್ ಆದರೆ ಎಸ್ ಟಿ ಬಿ ಅಂತ ಡಯಾಗ್ನೋಸಿಸ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಕರೆಕ್ಟ್. ಇನ್ ಕೇಸ್ ಆ ಕಫ ಟೆಸ್ಟ್ ಮಾಡಿದಾಗ ಅದು ನೆಗೆಟಿವ್ ಬಂತಂತ ಆದರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಪೇಷಂಟಿಗೆ 1 or 2 weeks ಆಫ್ ಆಂಟಿಬಯೋಟಿಕ್ ಹಾಕ್ತೀವಿ. ಓಕೆ, ಆಫ್ಟರ್ 2 weeks ವಿ ವಿಲ್ ಕಾಲ್ ದಿ ಪೇಷಂಟ್ ಅಗೇನ್. ನಾವು ಆ ಪೇಷಂಟ್ ಪುನಃ ಕಫ ಟೆಸ್ಟ್ ಮಾಡ್ತೀವಿ. ಪುನಃ ಕಫ ಟೆಸ್ಟಲ್ಲಿ ಪಾಸಿಟಿವ್ ಬಂದರೆ ಅಗೇನ್ ಇಟ್ಸ್ ಟಿ ಬಿ. ನೆಗೆಟಿವ್ ಬಂತಂತ ಹೇಳಿದರೆ ಎಕ್ಸ್ರೇ ಮಾಡ್ತೀವಿ. ಅದನ್ನು ನಾವು ಹೇಳ್ತೀವಿ, ನಮ್ಮ ಪ್ರೋಟೋಕಾಲ್ ಹೀಗಿದೆ. ಎಕ್ಸ್ರೇ ಒಳಗೆ ಏನಾದ್ರು ಚೇಂಜಸ್ ಇದ್ದರೆ, ಎಕ್ಸ್ರೇಲಿ ಟಿ ಬಿ ಏನಾದ್ರು ಇದ್ದಿದ್ರೆ ಅದನ್ನು ಎಕ್ಸ್ರೇ ಪಾಸಿಟಿವ್ ಟಿ ಬಿ ಅಂತ ಇದು ಮಾಡ್ತಾರೆ. ಅಂದರೆ ಕಫದಲ್ಲಿ ಟಿ ಬಿ ಇಲ್ಲ, ಬಟ್ ಶ್ವಾಸಕೋಶದಲ್ಲಿ ಟಿ ಬಿ ಇದೆ, ಅಂದರೆ ಸ್ಮಿಯರ್ ನೆಗೆಟಿವ್ ಟಿ ಬಿ ಅಂತ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಓಕೆ, ರೈಟ್. ನೋಡಿದ್ರಿ ವೀಕ್ಷಕರೇ, ಮುಂದಿನ ಸ್ಲೈಡ್ ತೋರಿಸಿ ಅಲ್ಲಿ ಅದರಲ್ಲಿ ಏನಿದೆ ಅಂತ ನೋಡೋಣ. ನಾವು ಇದ್ರ ಬಗ್ಗೆನೂ ಮಾತಾಡಬೇಕು ಮಂಜುನಾಥ್ ಅವರೇ. ಉಡುಪಿ ಜಿಲ್ಲೆಯಲ್ಲಿ ಇದರ ಅಂಕಿಅಂಶದ ಬಗ್ಗೆ ಈ ಪಿಕ್ಚರ್ ಏನು ಹೇಳುತ್ತೆ ಮೇಡಮ್ ಅವರೇ? ಸುಮ್ಮನೆ ಐ ಥಿಂಕ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್. ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್, ಅದು ಚೆಸ್ಟ್ ಎಕ್ಸ್ರೇ ಅಲ್ಲಿ ಪಲ್ಮನರಿ ಅಂದ್ರೆ ಎಫೆಕ್ಟ್ ಆಗಿರುವಂತದ್ದು. ಓಕೆ, ರೈಟ್. ಹೋಗೋಣ, ಮುಂದಕ್ಕೆ ಹೋಗೋಣ, ಅದರಲ್ಲಿ ಏನಿದೆ ಅಂತ ನೋಡೋಣ. ಓಕೆ, ಎಕ್ಸ್ಟ್ರಾ ಪಲ್ಮನರಿ ಟಿಬಿ. ಎಸ್, ನಾವು ಅವಾಗ ಹೇಳಿದ್ನಲ್ಲ, ಅಂದ್ರೆ ಪಲ್ಮನರಿ ಲಂಗ್ಸ್ ಬಿಟ್ಟು ಬೇರೆ ಎಲ್ಲ ಅಂಗಾಂಗಗಳಿಗೆ ಸ್ಪ್ರೆಡ್ ಆಗುವಂಥದ್ದು. ಓಕೆ, ಆಗ್ಲಿ, ಮುಂದಕ್ಕೆ ಹೋಗೋಣ. ನೇರ ನಿರ್ವಹಣಾ ಅಲ್ಪಾವಧಿ ಚಿಕಿತ್ಸೆ. ನಾನೀಗ ಹೇಳಿದ್ನಲ್ಲ, ನೇರ ನಿಗಾವಣೆ ಅಲ್ಪಾವಧಿ ಚಿಕಿತ್ಸೆ ಅಂತ. ಡಾಟ್ಸ್ ನಮ್ಮದು ಡೈರೆಕ್ಟ್ಲಿ ಅಬ್ಸರ್ವ್ ಟ್ರೀಟ್ಮೆಂಟ್ ಶಾರ್ಟ್ ಕೋರ್ಸ್ ಅಂತ. ಅದೇ ನಾವು ಹೇಳಿದ್ವಲ್ಲ, ಈ ಡಾಟ್ಸ್ ಅಲ್ಲಿ ಕೆಟಗರಿ 1 and ಕೆಟಗರಿ 2 ಅಂತ ಟ್ರೀಟ್ಮೆಂಟ್ ಇದೆ. ಸೊ ಕೆಟಗರಿ 1 ನಲ್ಲಿ ಐ ಪಿ ಅಂಡ್ ಸಿ ಪಿ ಫೇಸ್ ಅಂತ. ಐ ಪಿ ಫೇಸ್ ಅಲ್ಲಿ ಅದೇ ಅಂದ್ರೆ ಪೇಷಂಟಿಗೆ ನಮ್ಮ ಅಬ್ಸರ್ವೇಷನ್ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಇಂಟೆನ್ಸಿವ್ ಫೇಸ್ ಅಲ್ಲಿ. ಅದನ್ನ ಜಸ್ಟ್ ಡಿಸ್ಕಸ್ ಮಾಡಿದ್ವಿ. ಸೇಮ್ ಥಿಂಗ್. ರೈಟ್, ಸೇಮ್ ಥಿಂಗ್. ಓಕೆ, ಮುಂದೆ ಹೋಗೋಣ. ನೆಕ್ಸ್ಟ್ ಏನಿದೆ ನೋಡೋಣ. ಓಕೆ, ಡಾಟ್ಸ್ ಚಿಕಿತ್ಸಾ ಸೌಲಭ್ಯ. ಉಚಿತ ಪರೀಕ್ಷೆ, ಉಚಿತ ಚಿಕಿತ್ಸೆ ಇರುತ್ತೆ. ಗುಣಮಟ್ಟದ ನಿರಂತರ ಔಷಧಿ ಸರಬರಾಜು. ನಿಮ್ಮ ಮನೆ ಸಮೀಪವೇ ಔಷಧಿ ನೀಡುವಂಥ ವ್ಯವಸ್ಥೆ ಇರ್ತದೆ. ನಿಗದಿತ ವೇಳೆಗೆ ಕಫದ ಅನುಸರಣಾ ಪರೀಕ್ಷೆ ಕೂಡ ಅದರ ವ್ಯವಸ್ಥೆ ಕೂಡ ಮಾಡಲಾಗ್ತದೆ. ರೋಗಿಗಳ ಸಂಪರ್ಕ ಹೊಂದಿರುವವರ ಪರೀಕ್ಷೆ ಕೂಡ ಇರ್ತದೆ. ಓಕೆ, ಇದು ಇಂಪಾರ್ಟೆಂಟ್. ರೋಗಿಗಳ ಸಂಪರ್ಕ ಹೊಂದಿರುವ 6 ವರ್ಷ ಒಳಗಿನ ಮಕ್ಕಳಿಗೆ ಮುಂಜಾಗ್ರತಾ ಔಷಧಿ ಕೂಡ ವಿತರಣೆ ಮಾಡ್ತಿರ್ತೀವಿ. ಓಹೋ, ನೋಡಿ ಎಷ್ಟೊಂದೆಲ್ಲ ಮಾಹಿತಿ ಇದೆ. ಇದನ್ನೆಲ್ಲ ಎಷ್ಟು ಜನರಿಗೆ ಗೊತ್ತಿದೆ ಅಂತ. ನಾವು ಸರ್ಕಾರದಿಂದ ಏನು ಇದೇ ಇಲ್ಲ ಅಂತ ಹೇಳ್ಬಿಡ್ತೀವಿ ಸುಲಭವಾಗಿ, ಅಲ್ಲ? ಅದೇ ಕಫದಲ್ಲಿ ಕ್ರಿಮಿ ಇರುವ ಕ್ಷಯರೋಗಿಗಳ ಮನೆಯಲ್ಲಿ 6 ವರ್ಷದ ಕೆಳಗಡೆ ಮಕ್ಕಳಿಗೆ ಅವರನ್ನ ಪಿಡಿಯಾಟ್ರಿಷಿಯನ್ಗೆ ತೋರಿಸಿ, ಅಂದ್ರೆ ಮಕ್ಕಳ ತಜ್ಞರಿಗೆ ತೋರಿಸಿ ಸ್ಕ್ರೀನ್ ಮಾಡ್ತೇವೆ. ಅವ್ರಿಗೆಲ್ಲಾದ್ರೂ ಇಂಥ ಚಿಹ್ನೆಗಳು ಕಂಡು ಬಂದ್ರೆ ಅವರಿಗೆ ಮಾಂಟೋ ಟೆಸ್ಟ್ ಅಂತ ಮಾಡ್ತಾರೆ, ಮಾಂಟೆಕ್ಸ್ ಟೆಸ್ಟ್ ಅಂತ ಮಾಡ್ತಾರೆ. ಅದು ಮೇಡಮ್ ಹೇಳ್ತಾರೆ. ಅದು ಅಲ್ಲದೆ ಆ ಮಕ್ಕಳಿಗೆ ಟಿ ಬಿ ಬರಬಾರದು ಅನ್ನೋಸ್ಕರ ಐಸಿಯಾನಿಯಾಝಡ್ 100 mg ಅನ್ನ ಅವ್ರಿಗೆ ಕೊಡ್ತೇವೆ. INH ಟ್ಯಾಬ್ಲೆಟ್ಸ್ ಅಂತ ಕರಿತೇವೆ. 100 mg ಪರ್ ಬಾಡಿ ವೇಟ್, ಮಕ್ಕಳ ಪರ್ ಬಾಡಿ ವೇಟ್ 10 mg ಅವರಿಗೆ ಮಿಲಿಗ್ರಾಮ್ ಅನ್ನ ಹಾಕ್ತೇವೆ. ಓಕೆ, ರೈಟ್. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ, ತೋರಿಸಿ. ಓಕೆ, RNTCP ಇದು ನಮ್ಮ ಮೆಡಿಸಿನ್ ಅದು ರೆಡ್ ಬಾಕ್ಸ್ ಇದೆಯಲ್ಲ, ಕೆಟಗರಿ 1 ಕೆಟಗರಿ 1 ಅಂಡ್ ಕೆಟಗರಿ 2 ಅಂತ ನಾವು ಇದು ಮಾಡಿದೀವಲ್ಲ, ನಾವು ಎಕ್ಸ್ಪ್ಲೇನ್. ಕೆಟಗರಿ 1 ಬಾಕ್ಸ್ ರೆಡ್ ಅಂತ ಕೊಟ್ಟಾಗಿದೆ. ಕೆಟಗರಿ 2 ಎಸ್, ಅಂಡ್ ಇಟ್ ಇಸ್ ಪೇಷಂಟ್ ವೈಸ್ ಬಾಕ್ಸ್. ಈಚ್ ಪೇಷಂಟ್ ಒಂದೊಂದು ಬಾಕ್ಸ್ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ. ಒನ್ಸ್ ನಾವು ಪೇಷಂಟ್ ಡಯಾಗ್ನೋಸಿಸ್ ಮಾಡಿದ್ರೆ ನಮ್ಮಲ್ಲಿ ರಿಜಿಸ್ಟರ್ ಆದ್ಮೇಲೆ ಆ ಪೇಷಂಟ್ ಆ ಬಾಕ್ಸ್ ಅಲ್ಲಿ ಪೇಷಂಟ್ ನೇಮ್, ಪೇಷಂಟ್ ಇದು ಟಿ ಬಿ ನಂಬರ್ ಎಲ್ಲ ಇರ್ತದೆ. ಸೊ ಆ ಬಾಕ್ಸ್ ಮೇನ್ಲಿ ಫಾರ್ ದಟ್ ಪೇಷಂಟ್. ಯಾವಾಗ ಅವರಿಗೆ ಅದು ಆ ಪೇಷಂಟ್ ಅದ್ರ ಮೆಡಿಸಿನ್, ಕಂಪ್ಲೀಟ್ ಮೆಡಿಸಿನ್ ಒಂದು ಬಾಕ್ಸ್ ಅಲ್ಲಿ ಇರ್ತದೆ. ಓಕೆ, ರೈಟ್. ನೆಕ್ಸ್ಟ್ ಸ್ಲೈಡ್ ತೋರಿಸಿ ಪ್ಲೀಸ್. ಏನಿದೆ ಮಂಜುನಾಥ್ ಅವರೇ? ಇದು ಜಸ್ಟ್ ಡಾಟ್ಸ್ ನ ನಿರ್ವಹಣೆ ಹೇಗೆ ಮಾಡ್ತಾರೆ ಅನ್ನೋದು. ನಮ್ಮ ಡಾಟ್ ಪ್ರೊವೈಡರ್ ಮುಂದ್ಗಡೆನೆ ಅಂತ ಚಿಕಿತ್ಸೆಯನ್ನು ಪಡಿಬೇಕು ಅನ್ನೋ ಒಂದು ಚಿತ್ರವನ್ನ ಗೊತ್ತಾಯ್ತು. TB in children represents 5 to 15% of all TB cases. The Indian Academy of Pediatrics recommends DOTS as the strategy for treatment of all children with TB. ಅದೇ ಮಕ್ಕಳಲ್ಲಿ TB ಇದೆ. ಈಗ ಮಕ್ಕಳು ಹುಟ್ಟಿದ ತಕ್ಷಣ ಅಂದ್ರೆ ಮೊದಲ ಬರ್ತ್ಡೇ ಆಚರಿಸುವ ಮುನ್ನವೇ BCG ಅನ್ನು ಕೊಡ ಮಾಡ್ತೇವೆ. BCG ಚುಚ್ಚುಮದ್ದು. ಯಾಕೆ BCG ಕೊಡ್ತೇವೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಬಾಲಕ್ಷಯ ಬರಬಾರದು ಅನ್ನೋ ಉದ್ದೇಶದಿಂದ. ಆದರೂ ಕೆಲವು ಮಕ್ಕಳಲ್ಲಿ ಇದು ಅಟ್ಯಾಕ್ ಆಗ್ತದೆ. ಅಟ್ಯಾಕ್ ಆದ ತಕ್ಷಣ ಅವರಿಗೆ ಮಕ್ಕಳ ತಜ್ಞರಿಂದ ಪರೀಕ್ಷೆ ಮಾಡಿಸಿ ಅವರಿಗೂ ಔಷಧಗಳನ್ನು ಸರ್ಕಾರಿ ಸೌಲಭ್ಯಗಳಲ್ಲಿ, ಸರ್ಕಾರಿ ಆಸ್ಪತ್ರೆ ಲಭ್ಯ ಇದೆ. ಅದು ಉಚಿತವಾಗಿ ಲಭ್ಯ ಇರ್ತದೆ. ಮಕ್ಕಳಿಗೆ ಹೇಗೆ ಕೊಡಬೇಕು ಅನ್ನೋದನ್ನ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಾಕಷ್ಟು ಮುತುವರ್ಜಿ ವಹಿಸಿ ಮಕ್ಕಳ ಮೇಲೆ ಅವರನ್ನು ಬಹಳಷ್ಟು ನಿಗಾವಹಿಸಿ ಅವರಿಗೂ 6 ತಿಂಗಳು ಔಷಧಗಳನ್ನ ಕೊಡಮಾಡಿ ಗುಣ ಮಾಡ್ತೇವೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸಾಕಷ್ಟು ಮಕ್ಕಳು ಈಗ ಗುಣಮುಖರಾಗಿದ್ದಾರೆ. ವೆರಿ ಗುಡ್. ಓಕೆ, ಇದೇನಿದು ಡಾಕ್ಯುಮೆಂಟೇಶನ್ ಯೂಸಿಂಗ್ ಸ್ಟ್ಯಾಂಡರ್ಡ್ ರೆಕಾರ್ಡ್ಸ್. ಓಕೆ, ಅಂದ್ರೆ ಅದು ಕರೆಕ್ಟ್ ಆಗಿ ಅವ್ರದ್ದು ರಿಜಿಸ್ಟರ್ಡ್ ಎಲ್ಲ ಮೇಂಟೈನ್ ಮಾಡ್ತೀರಿ ಅಂತ. ಓಕೆ, ಆಗ್ಬೋದು. ನೆಕ್ಸ್ಟ್ ಮುಂದಿನ ಸ್ಲೈಡಿಗೆ ಹೋಗೋಣ.
ಓಕೆ. ಇದು ಅಂದ್ರೆ ಪರಿಷ್ಕೃತ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಏನೆಲ್ಲ ವ್ಯವಸ್ಥೆಗಳಿದೆ ಅಂತ ಜಿಲ್ಲಾ ಕೇಂದ್ರದಲ್ಲಿ, ರಾಜ್ಯ ಕೇಂದ್ರದಲ್ಲಿ ಏನೆಲ್ಲ ವ್ಯವಸ್ಥೆ ಇದೆ ಅನ್ಕೊಂಡು ನಮ್ಮ ಜಿಲ್ಲೆಯ ಚಿತ್ರಣವನ್ನ ಈ ಸ್ಲೈಡ್ ಕೊಡ್ತಾ ಇದೆ. ನಮ್ಮಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಜಿಲ್ಲಾ ಕ್ಷಯ ನಿಯಂತ್ರಣ ಕೇಂದ್ರ ಅಂತ ಒಂದಿದೆ. ಅಲ್ಲಿ DTO, ಡಿಸ್ಟ್ರಿಕ್ಟ್ ಟ್ಯೂಬರ್ಕ್ಲೋಸಿಸ್ ಕಂಟ್ರೋಲ್ ಆಫೀಸರ್ ಅಂತ ಒಬ್ರು ಇರ್ತಾರೆ. ಹಾಗೆ ಅದಕ್ಕೆ ಸಂಬಂಧಿಸಿದಂತೆ ಕ್ಷಯರೋಗ ಚಿಕಿತ್ಸಾ ಘಟಕಗಳು ಅಂತ 4 ಮೊದಲು 3 ತಾಲೂಕಿಗೆ ಒಂದೊಂದಿತ್ತು. ಈಗ ಬ್ರಹ್ಮಾವರ ಸರ್ಕಾರದ ಸುತ್ತೋಲೆ ಅನ್ವಯ 2 ಲಕ್ಷಕ್ಕೆ ಒಂದು ಕ್ಷಯ ಘಟಕ ಮಾಡಬೇಕು ಅನ್ನುವ ಆದೇಶ ಬಂದಿದ್ದರಿಂದ ಈಗ ಬ್ರಹ್ಮಾವರ ಹೊಸದಾಗಿ ಕ್ಷಯ ಘಟಕ ಆಗಿದೆ. ಬ್ರಹ್ಮಾವರ 4, ಕುಂದಾಪುರ, ಕಾರ್ಕಳ, ಬ್ರಹ್ಮಾವರ ಮತ್ತೆ ಉಡುಪಿ ಒಟ್ಟು 4 ಕ್ಷಯ ಘಟಕಗಳಿದೆ. ಹಾಗೆ ನಮ್ಮಲ್ಲಿ ಕ್ಷಯ ಘಟಕಕ್ಕೆ ಹೊಂದಿಕೊಂಡಂತೆ ನಿಗದಿತ ಸೂಕ್ಷ್ಮದರ್ಶಕ ಕೇಂದ್ರಗಳು ಅಂದ್ರೆ ನಿಯೋಜಿತ ಕಫ ಪರೀಕ್ಷಾ ಕೇಂದ್ರಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ಪರೀಕ್ಷೆ ಮಾಡೋದಿಲ್ಲ. ಸರ್ಕಾರ RNTCP ಮಾಡುವಾಗ ಭೌಗೋಳಿಕ ಹಿನ್ನೆಲೆ ಮತ್ತು ಜನಸಂಖ್ಯೆಗೆ ಅನುಗುಣವಾಗಿ ಕೆಲವು ನಿಯೋಜಿತ ಕಫ ಪರೀಕ್ಷಾ ಕೇಂದ್ರಗಳನ್ನು ಮಾಡಿದೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ 18 ಕಡೆಗಳಲ್ಲಿ ನಿಯೋಜಿತ ಕಫ ಪರೀಕ್ಷಾ ಕೇಂದ್ರ ಇದೆ. ಕಾರ್ಕಳದಲ್ಲಿ ಆಗಿರಲಿ, ಕುಂದಾಪುರ ತಾಲೂಕಿನಲ್ಲಿ ಆಗಿರಲಿ, ಉಡುಪಿ ತಾಲೂಕಿನಲ್ಲಿ, ಹಾಗೆ ನಮ್ಮ ಬ್ರಹ್ಮಾವರ ಕ್ಷಯ ಘಟಕದಲ್ಲಿ ಆಗಿರಲಿ, ಅದಕ್ಕೆ ಸಂಬಂಧಿಸಿದಂತೆ 18 ಕಡೆಗಳಲ್ಲಿ ಅದಕ್ಕೆ ಜನರಿಗೆ ಈಗಾಗಲೇ ಅದರ ಬಗ್ಗೆ ಮಾಹಿತಿಗಳು ಸಾಕಷ್ಟು ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಇದೆ ಅನ್ನೋದನ್ನು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೇವೆ. ಹಾಗೂ ಅದಕ್ಕೆ ಸಂಬಂಧಿಸಿದಂತೆ ಒಟ್ಟು ಆರೋಗ್ಯ ಸಂಸ್ಥೆಗಳು 69 ನೇರ ನಿಗಾವಣಾ ಚಿಕಿತ್ಸಾ ಕೇಂದ್ರಗಳು 223 ಇದೆ. ಅಂದ್ರೆ ಡಾಟ್ಸ್ ಪ್ರೊವೈಡರ್, ನಾವು ಅಂಗನವಾಡಿ ಕೇಂದ್ರಗಳು, ಆಶಾ ಕಾರ್ಯಕರ್ತರು, ಕೆಲವು NGOs, ಕೆಲವರು ಒಟ್ಟು 223. ಹೌದೌದು, ಸೋಷಿಯಲ್ ವರ್ಕರ್ಸ್ ಕೆಲವರು ಕಾಳಜಿ ವಹಿಸಿ ಕೊಡ್ತಾರೆ. ರಿಟೈರ್ಡ್ ಟೀಚರ್ಸ್ ಕಾಳಜಿ ವಹಿಸಿ ಕೊಡ್ತಾರೆ. 223. ಇದು 2014-15ನೇ ಸಾಲಿನ ಅಂಕಿಅಂಶ ಹೇಳ್ತಾ ಇದೆ. ಎಸ್. ಓಕೆ, ನೆಕ್ಸ್ಟ್ ಒಂದು ಸ್ಲೈಡ್. ಇದ್ರ ಬಗ್ಗೆ ಆಯ್ತು, ಮುಂದಕ್ಕೆ ಹೋಗೋಣ. ಲಾಸ್ಟ್ ಒಂದು ಸ್ಲೈಡ್ ಬಾಕಿ ಇದೆ. ಇದು ಉಡುಪಿ ಜಿಲ್ಲೆಯಲ್ಲಿರುವಂತಹ ನಿಗದಿತ ಸೂಕ್ಷ್ಮ ದರ್ಶಕ ಕೇಂದ್ರಗಳು ಎಲ್ಲೆಲ್ಲ ಇದೆ ಅಂತ ತಕ್ಷಣಕ್ಕೆ ಒಂದ್ಸಲ ನೋಡ್ಕೊಂಡ್ಬಿಡಿ ವೀಕ್ಷಕರೇ. ನೋಡಿ, ಉಡುಪಿಯಲ್ಲಿದೆ, ಕುಂದಾಪುರದಲ್ಲಿದೆ ತಾಲೂಕು ಆಸ್ಪತ್ರೆ, ಆಮೇಲೆ ಕಾರ್ಕಳದಲ್ಲಿದೆ, ಆಮೇಲೆ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜ್ ಮಣಿಪಾಲದಲ್ಲಿದೆ, ಶಿರ್ವಾದಲ್ಲಿದೆ, ಬ್ರಹ್ಮಾವರದಲ್ಲಿದೆ, ಹಿರಿಯಡ್ಕ, ಪಡುಬಿದ್ರಿ, ಕೊಕ್ಕರ್ಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರ 3 ಕಡೆನಲ್ಲಿ, ಆಮೇಲೆ ಸರ್ಕಾರಿ ಆರೋಗ್ಯ ಕೇಂದ್ರ ಕೋಟದಲ್ಲಿದೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ವಣ್ಸೆ, ಬಿತ್ಕಲ್ಕಟ್ಟೆ, ಗಂಗೊಳ್ಳಿಯಲ್ಲಿದೆ, ಹಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೈಂದೂರು, ಸಿದ್ದಾಪುರದಲ್ಲಿದೆ, ಆಮೇಲೆ ಅಜೇಕಾರ್ ಕಾರ್ಕಳದ ಹತ್ರ ಅಲ್ಲಿದೆ, ಪ್ರಾಥಮಿಕ ಸರ್ಕಾರಿ ಆರೋಗ್ಯ ಕೇಂದ್ರ ಹೆಬ್ರಿ ಮತ್ತೆ ಸರ್ಕಾರಿ ಆರೋಗ್ಯ ಕೇಂದ್ರ ನಿಟ್ಟೆ. ಉಡುಪಿ ಜಿಲ್ಲೆಯಲ್ಲಿರುವಂತಹ ನಿಗದಿತ ಸೂಕ್ಷ್ಮ ದರ್ಶಕ ಕೇಂದ್ರಗಳು ಇವಿಷ್ಟಿವೆ. ಓಕೆ, ರೈಟ್. ಇನ್ನು ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ನಾವು ಮತ್ತೆ ಮೇಡಮ್ ಅವರೇ ಇನ್ನು 1 ನಿಮಿಷ ಮಾತ್ರ ಬಾಕಿ ಉಳಿದು ಬಿಟ್ಟಿದೆ. ಮೇನ್ಲಿ ನಾವು MDR TB ಬಗ್ಗೆ ಮಾತಾಡ್ಲಿಕ್ಕೆ, ಅಂದ್ರೆ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB. ಏನದು ಅಂದ್ರೆ ಮಲ್ಟಿ ರೆಸಿಸ್ಟೆಂಟ್ ಅಂತ ಹೇಳಿದ್ರೆ ನಮಗೆ ಆ ಡ್ರಗ್ ಆಗುದಿಲ್ಲ ದೇಹಕ್ಕೆ. ನಾವು ಇವಾಗ ನಮ್ಮದು ಕೆಟಗರಿ 1 ಮತ್ತೆ ಕೆಟಗರಿ 2 ಅಲ್ಲಿ ಡ್ರಗ್ಸ್ ಇರ್ತದೆ ಅಂತ ಹೇಳಿದ್ನಲ್ಲ, ಮೆಡಿಸಿನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಐಸೋನಿಯಸೈಡ್ ಅಂಡ್ ರಿಫ್ಯಾಂಫಿಸಿನ್ ಅಂತ 1-2 ಮಾತ್ರೆ ಇರ್ತದೆ. ಸೊ ಪೇಷಂಟಿಗೆ ಇವೆರಡು ಮಾತ್ರೆಯಲ್ಲಿ ಯಾವ್ದಾದ್ರು ಒಂದಕ್ಕೆ ದೇಹಕ್ಕೆ ತಾಗದಿದ್ರೆ, ರೆಸಿಸ್ಟೆಂಟ್ ಆದ್ರೆ ಅವ್ರನ್ನ MDR TB ಅಂತ ನಾವು ಡಯಾಗ್ನೋಸಿಸ್ ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟ್ ನೀವು ಕೇಳಿದ್ರಲ್ಲ, ಎಷ್ಟು ಡ್ಯೂರೇಷನ್ ತನಕ ನಾವು ಕೇಳಿದ್ರಲ್ಲ, ಅವಾಗ ಇದರಲ್ಲಿ ಆದ್ರೆ 2 ವರ್ಷ ಕೊಡ್ಬೇಕಾಗ್ತದೆ. ಇದೊಂದು MDR TB ಅಲ್ಲಿ IP ಫೇಸ್ ಅಲ್ಲಿ 6 ಮಂತ್ ಅಂಡ್ ಕಂಟಿನ್ಯೂಷನ್ ಫೇಸ್ 18 ಮಂತ್ ಕೊಡ್ತೀವಿ. ಸೊ ಇದು 2 years ಆಫ್ ಟ್ರೀಟ್ಮೆಂಟ್ ಅಂಡ್ ಇಟ್ ಈಸ್ ಡೈಲಿ ಟ್ರೀಟ್ಮೆಂಟ್ ಅಂಡ್ ಇಂಜೆಕ್ಷನ್ ಫಾರ್ ಫಸ್ಟ್ ಇಂಜೆಕ್ಷನ್ ಫಾರ್ 6 ಮಂತ್. ಸ್ಟಾರ್ಟಿಂಗ್ 6 ಮಂತ್ ಅಲ್ಲಿ ಇಂಜೆಕ್ಷನ್ ಇರ್ತದೆ, ಇಂಜೆಕ್ಷನ್ ಕಾನಮೈಸಿನ್. ಸೊ ಇದು MDR TB. ಆ್ಯಂಡ್ ಇದು ಮೇನ್ಲಿ ಇದರಲ್ಲಿ ಪೇಷಂಟಿಗೆ ನಾವು ನಮ್ಮಲ್ಲಿ ಏನು ಮಾಡ್ತೀವಿ, ಇದಕ್ಕೋಸ್ಕರ ಅಂದರೆ ಮುಂಚೆ ನಾವು ಇದನ್ನು ಟೆಸ್ಟ್ ಹೇಗೆ ಮಾಡ್ತಿದ್ವಿ ಅಂದರೆ ಅದೊಂದು ಕ್ರೈಟೀರಿಯಾ ಇದೆ ನಮ್ಮಲ್ಲಿ. ಅಂದರೆ ಪೇಷಂಟ್ ಯಾವಾಗ ನಾವು MDR TBನ ಸಸ್ಪೆಕ್ಟ್ ಮಾಡಬೇಕಂತ, ಆ ಸಸ್ಪೆಕ್ಟ್ ಮಾಡಿ ಆದಮೇಲೆ ಪೇಷಂಟಿಗೆ ಆ ಟೆಸ್ಟ್ನ ನಾವು ಪೇಷಂಟ್ನ ಕಫವನ್ನು, ಈಗ ನಾರ್ಮಲ್ ಕಫ ಟೆಸ್ಟ್ ನಾವು ಸ್ಪೂಟಮ್ ಕಫಲ್ಲಿ ಮಾಡಿದರೆ ಇದನ್ನು ಫಾಲ್ಕನ್ ಟ್ಯೂಬಲ್ಲಿ ಕಳಿಸ್ತೀವಿ. ಮುಂಚೆ ನಾವು ಬಿಜಾಪುರಕ್ಕೆ ಕಳಿಸ್ತಾ ಇದ್ವಿ ಈ ಟೆಸ್ಟಿಗೆ, ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಬಟ್ ಇವಾಗ ನಮ್ಮಲ್ಲಿ ನಮ್ಮ ಉಡುಪಿ ಡಿಸ್ಟ್ರಿಕ್ಟ್ನಲ್ಲೇ ಈ ಮಾರ್ಚ್ ಅಲ್ಲಿ ಬಂದಿದೆ. ಮಾರ್ಚ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ. ನಮ್ಮ ಇದು ರೋಟರಿ ಮತ್ತೆ ಜಿಲ್ಲಾಧಿಕಾರಿ ಅವರ ಇದರಿಂದ ಸಪೋರ್ಟಿನಿಂದ ಇದು ಗವರ್ಮೆಂಟ್ ಹಾಸ್ಪಿಟಲ್ ಅಜ್ಜರ್ಕಾಡಲ್ಲಿ CBNAT ಅಂತ ಒಂದು ಮಿಷನ್ ನಾವು ಇಲ್ಲೇ ಬಂದ್ಬಿಟ್ಟಿದೆ. ಹಾಗಾಗಿ ಇಲ್ಲೇ ಟೆಸ್ಟ್ ಮಾಡ್ತಾರೆ. ಇವಾಗ ಈ ಮಂತ್ ಅಲ್ಲೇ ನಾವು ಆಲ್ಮೋಸ್ಟ್ 70 ಪೇಷಂಟ್ ಟೆಸ್ಟ್ ಆಗಿದೆ. ಸೊ ಈ ಪೇಷಂಟ್ ಅಂದ್ರೆ ಇದ್ರ ಬಗ್ಗೆ ಜನರಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ
ಇದೊಂದು MDR TB ಇದಕ್ಕೆ ಟ್ರೀಟ್ಮೆಂಟ್ ನೀವು ಕೇಳಿದ್ರಲ್ಲ, ಟ್ರೀಟ್ಮೆಂಟ್ ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಪ್ರೈವೇಟಿಗೆ ಹೋದರೆ ಇಟ್ ವಿಲ್ ಟೇಕ್ ಸಮ್ 2 to 3-4 lakhs ಹಾಗೆ. ಸೊ ಇಟ್ಸ್ ಎಕ್ಸ್ಪೆನ್ಸಿವ್ ಫಾರ್ ದೆಮ್. ಸೊ ಇದನ್ನು ನಾವು ಗೌರ್ಮೆಂಟಲ್ಲಿ ನಮ್ಮಲ್ಲಿ ನಾವು ಡಯಾಗ್ನೋಸಿಸ್ ಮಾಡಿ ನಮ್ಮಲ್ಲಿ ಬಂದು 2000 ಇದರಲ್ಲಿ ನಮ್ಮಲ್ಲಿ ಯಾವಾಗ MDR TBಗೆ ನಾವು ಟ್ರೀಟ್ಮೆಂಟ್ ಹಾಕಿದೀವ, ಇವಾಗ 80 ಕೇಸ್ ನಾವು ಅಷ್ಟರೊಳಗಡೆ ಡಯಾಗ್ನೋಸಿಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಆಲ್ಮೋಸ್ಟ್ 50 to 60% ಟ್ರೀಟ್ಮೆಂಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಕ್ಯೂರ್ ಆಗಿದ್ದಾರೆ ತುಂಬ ಪೇಷಂಟ್. ಕೆಲವು ಪೇಷಂಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡೆತ್ ಆಗಿದ್ದಾರೆ. ಸೊ ಬಟ್ ಇದು MDR TB ಬಗ್ಗೆ ಹೇಳೋದಾದ್ರೆ ಇಷ್ಟು ಬೇಸಿಕ್ಲಿ ಅಂದರೆ ಇದು ಬಿಟ್ಟು ಇದ್ರ ನೆಕ್ಸ್ಟ್ ಸಹ TB ಇದೆ, XDR TB ಅಂತ. ಸೊ ಇಟ್ ಈಸ್ ಮೋರ್ ಕಾಂಪ್ಲಿಕೇಟೆಡ್. ಅವಕಾಶ ಸಿಕ್ಕರೆ ಇನ್ನೊಂದ್ಸಲ ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ತುಂಬ ಥ್ಯಾಂಕ್ಸ್. ನೀವು ಇಷ್ಟೊಂದೆಲ್ಲ ಮುತುವರ್ಜಿ ವಹಿಸಿ ನಿಮ್ಮ ಆರ್ಟಿಕಲಿಂದ ಇವತ್ತು ಸಾಕಷ್ಟು ಮಂದಿಗೆ ಇದ್ರ ಬಗ್ಗೆ ಎನ್ಲೈಟನ್ ಆಗಿರ್ಬೋದು. ಆಮೇಲೆ ಈ ಕಾರ್ಯಕ್ರಮ ಕೂಡ ತುಂಬ ಮಂದಿಗೆ ತುಂಬ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಥ್ಯಾಂಕ್ ಯು ವೆರಿ ಮಚ್ ಮಂಜುನಾಥ್ ಅವರೇ. ಆ್ಯಂಡ್ ಮೇಡಮ್ ಅವರೇ ತುಂಬ ಥ್ಯಾಂಕ್ಸ್. ಈಗ ಹೆಚ್ಚು ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ನಿಮ್ಮನ್ನು ಬಂದು ನೋಡ್ಬೋದಲ್ಲ? ಖಂಡಿತ. ಥ್ಯಾಂಕ್ ಯು ವೆರಿ ಮಚ್ ಅವಿನಾಶ್. ನಾನು ಯಾಕೆ ಥ್ಯಾಂಕ್ ಯು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಜನರಿಗೆ ಕ್ಷಯರೋಗದ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. ಸ್ಪಂದನ ವಾಹಿನಿ ಮುಖೇನ ಜನರಿಗೆ ಒಂದು ಒಳ್ಳೆಯ ಮಾಹಿತಿ ರವಾನೆ ಆಗಲಿ ಅನ್ನೋ ಉದ್ದೇಶದಿಂದ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸ್ಪಂದನ ವಾಹಿನಿಗೆ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರದ ಪರವಾಗಿ ವಿಶೇಷ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈ 1 ಗಂಟೆಯ ಈ ಕಾರ್ಯಕ್ರಮದಲ್ಲಿ ನಿಮ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಸರ್ಕಾರದಿಂದ ನೋಡಿ ಎಂತೆಂಥ ಸೌಲಭ್ಯಗಳೆಲ್ಲ ಬರ್ತವೆ. ನಿಮ್ಮನ್ನು VIP ಲೆವೆಲಲ್ಲಿ ನೋಡಿಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟು ನಿಮ್ಮನ್ನು ಕಂಪ್ಲೀಟ್ TB ಏನಾದರೂ ಅಟ್ಯಾಕ್ ಆದರೆ ಅದನ್ನು ಕಂಪ್ಲೀಟ್ ನಿರ್ಮೂಲನೆ ಮಾಡೋ ತನಕ ನಿಮ್ಮ ಹಿಂದೆನೇ ಬಿದ್ದು ಅವ್ರು ಕೆಲಸ ಮಾಡ್ತಾರೆ. ಹಾಗಾಗಿ ಯಾವುದೇ ತಪ್ಪು ತಿಳುವಳಿಕೆ ಬೇಡ, ಯಾವುದೇ ಮೂಢನಂಬಿಕೆ ಬೇಡ. ಹೆಚ್ಚಿನ ಮಾಹಿತಿಗೆ ಅವರ ಕಚೇರಿಗೆ ನೀವು ಭೇಟಿ ಕೊಡಿ, ನಿಮಗೆ ಮತ್ತಷ್ಟು ಮಾಹಿತಿ ಸಿಗ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.